ಯಾರು ಬಂದ್ರಿ ಲೈಕ್ ಕೊಟ್ಟು? ಅರುಣ್ ಫಸ್ಟ್ ಇವತ್ತು. ಹಾಯ್ ಅಕ್ಕ, ಗುಡ್ ಈವ್ನಿಂಗ್. ಕಾಫಿ ಆಯ್ತಾ? ಇಲ್ಲ ಅರುಣ್, ಕಾಫಿ ಆಗ್ಲಿಲ್ಲ ಇವತ್ತು. ನೀವು ಫಸ್ಟ್. ಭಟ್ರು ಯಾವತ್ತು ಫಸ್ಟ್ ಬರ್ತಾರೆ. ಇವತ್ತು ನೀವು ಫಸ್ಟ್ ಬಂದ್ರಿ. ಥ್ಯಾಂಕ್ ಯು ಅರುಣ್. ಏನ್ ಸಮಾಚಾರ? ಫಸ್ಟ್ ಲೈಕ್. ಥ್ಯಾಂಕ್ ಯು ಅರುಣ್. ಹೌದು, ನಿಮ್ದಾಯ್ತಾ? ಟೀ ಆಯ್ತಾ? ಏನ್ ಮಾಡ್ತಿದ್ದೀರಿ? ಏನ್ ಮಾಡ್ತಾ ಇದ್ದೀರಿ? ಟೀ ಆಯ್ತಾ? ಹೇಳ್ಬೇಕು ಅಕ್ಕ, ಹೇಗಿದೆ ನಿಮ್ಮ ಜೀವನ ಚಕ್ರನ? ಸೇಮ್, ಆಚೆನೂ ಇಲ್ಲ ಈಚೆನೂ ಇಲ್ಲ, ಸೇಮ್ ಇದೆ. ನಿಮ್ದು ಹೇಗಿದೆ? ಡ್ಯೂಟಿಗೆ ಹೋಗೋದಿಲ್ವಾ ಈಗ್ಲೂ? ಆಯ್ತು ಅಕ್ಕ. ಹೌದಾ, 7 ವಾರ ಆಯ್ತಲ್ಲ ಊರಲ್ಲಿ. ಮತ್ತೇನು ವಿಶೇಷರು? ಎಲ್ಲಿದ್ದೀರಿ? ಮನೇಲಿದ್ದೀರಾ? ಮತ್ತೆ ವಿಶೇಷ ಎಲ್ಲ ಹೇಳಿ ಅರುಣ್. ವಿಡಿಯೋ ಮಾಡ್ಲಿಲ್ವಾ? ಸುಮಾರಾಗಿದೆ ಅಕ್ಕ. ಓಕೆ, ಯಾವಾಗ ಸರಿ ಆಗುದೆಲ್ಲ? ಕೆಲಸಕ್ಕೆ ಕೆಲಸಕ್ಕೆ ಹೋಗಲ್ಲ ಅಕ್ಕ. ಹೌದಾ, ಇನ್ ಯಾವಾಗ ಮತ್ತೆ? ಅಕ್ಕ ಮನೇಲಿ ಇದ್ದೀನಿ. ಓಕೆ, ಇನ್ನೂ ಸರಿ ಆಗ್ಲಿಲ್ವಾ? ಕರೆಕ್ಟ್ ಆಗ್ಲಿಲ್ವಾ? ಯಾವಾಗ ಹೋಗ್ಬೋದು ಹೇಳಿದ್ದಾರೆ ಡಾಕ್ಟರ್? ಮತ್ತೇನು ವಿಶೇಷ? ಇದ್ದೀರಾ ಅರುಣ್? ಇದ್ದೀರಾ? ಹೋದ್ರಾ? ತಿಂಗಳು ಅಕ್ಕ. ಆಮೇಲೆ MRI. ಓಕೆ ಓಕೆ, ಮಾಡಿ ಹೇಳ್ತಿದ್ದಾರೆ. ಹೌದಾ, ಜಗದೀಶ್ ಬಂದ್ರು. ಹಾಯ್ ಜಗದೀಶ್. MRI ಮಾಡಿಸ್ಬೇಕಾ? ನೋಡಿ, ನಮ್ಗೆ 6 ಆಗಿದೆ ಇಲ್ಲಿ, 6:10. ಸ್ವಲ್ಪ ಸಂಜೆ 6 ಗಂಟೆ ಆಗಿದೆ ಇಲ್ಲಿ ನೋಡಿ. ಇದ್ದೀನಕ್ಕ. ಆಯ್ತಾಯ್ತಾರು. MRI ಸ್ವಲ್ಪ ಕಾಸ್ಟ್ಲಿ ಉಂಟಲ್ಲ? ಮತ್ತೇನು ಅಶೋಕ್ ವಿಶೇಷ? ಟೀ ಎಲ್ಲ ಆಯ್ತಾ? ನೋವೆಲ್ಲ ಇದೆಯಾ ಅರುಣ್? ಮತ್ತೆ ಹೇಳಿ ಜಗದೀಶ್, ಅಶೋಕ್.
ನೋಡಿ ಯಾರು ನಮ್ಮ ಬಿಲ್ಡಿಂಗ್ ಹೀಗಿದೆ, ಸೇಮ್ ಬಿಲ್ಡಿಂಗ್ ಹೀಗೆ 3 ಫ್ಲೋರ್ಸ್. ಲೈಕ್ ಡನ್, ಥ್ಯಾಂಕ್ ಯು. ಆಯ್ತು ಅಕ್ಕ ಹೇಳ್ತಿದ್ದಾರೆ. ಓಕೆ ಅರುಣ್, ಮತ್ತೆ ವಿಶೇಷಗಳು? ವಾಚ್ ಅವರ್ ತುಂಬಾ ಕಮ್ಮಿ ಇದೆ, ಅದಕ್ಕೆ ಬಂದೆ ನಾನು. ಹೊರಗೆ ಹೋಗ್ಲಿಲ್ಲ ಇವತ್ತು, ಯಾರು ಇರ್ಲಿಲ್ಲ, ಅದಕ್ಕೆ ನಾನು ಮಾಡಿದೆ ಲೈವ್. ನೀವು ಇಲ್ಲ ಅಕ್ಕ, ಮುಂಚೆ ಎಂತ ನೀವು ನೋವಾ? ಇಲ್ಲ ಅಕ್ಕ, ಮುಂಚೆ ಎಷ್ಟು ಇತ್ತು? ಕರೆಕ್ಟಾ ರೀಡ್ ಮಾಡಿದ್ದು? ಮುಂಚೆ ಇಷ್ಟೊಂದು, ಮುಂಚೆ ಇರೋಷ್ಟು ನೋವಿಲ್ಲ ಅಲ್ವಾ? ಮುಂಚೆಗಿಂತ ಕಮ್ಮಿ ಇದೆಯಾ? ಮತ್ತೆ ವಿಶೇಷ? ಇರ್ತೇನೆ, ಸ್ವಲ್ಪ ಒಮ್ಮೆಗೆ. ಮಿಸ್ಟರ್ ಹ್ಯಾಪಿ, ವೆಲ್ಕಮ್ ಟು ದುಬೈ. ಹಾಯ್ ಸಂತು, ತುಂಬಾ ದಿನ ಆಯ್ತಲ್ಲ, ತಿಂಗಳೇ ಆಯ್ತು ಸಂತು ಬಾರದೆ. ನಾನ್ ಲೈವ್ ಮಾಡ್ತಿರ್ಲಿಲ್ಲ, ಅದಕ್ಕೆ ಬರ್ಲಿಲ್ಲ. ನೀವ್ ಮಾಡಿದ್ಲ ಇವತ್ತು ಸಂತು? ಲೈವ್ ಮಾಡ್ಲಿಲ್ಲ? ಯಾರು ಹೇಳ್ತಿದ್ದಾರೆ? ಏನು ಮುಖ ಏನು ಹಾಗೆ ತಿರ್ಗಿಸೋದು ಮುಖ? ಓ, ಅದಕ್ಕ ಕೋಪನ? ಅರುಣಿಗೆ ಕೊಟ್ಟಿಲ್ಲ, ಅದು ಮುಂಚಿದ್ದಿತ್ತು ಅಲ್ಲ ಅರುಣ್? ಇಟ್ಕೊಂಡ್ ಬಿಟ್ಟಿದ್ದಾರೆ ಅವರು, ಕೊಡ್ಲೇ ಇಲ್ಲ ವಾಪಸ್. ಮತ್ತೆ ಹೇಳಿ ಸಂತು, ವಿಶೇಷ? ಟೀ ಆಯ್ತಾ? ಕರುನಾಡ ತಾಯಿ ಸದಾ ಚಿನ್ಮಯಿ, ಇದು ಸಂತುಗೆ ಕಳ್ಸಿ, ಅವ್ರು ಹಾಡ್ತಾರೆ. ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ. ಅಷ್ಟೇ ಗೊತ್ತು. ಮತ್ತೇನು ಮಿಸ್ಟರ್ ಹ್ಯಾಪಿ? ಹೌದಾ, ಹೆಣ್ಣು ಮಾಡಿದ್ರಾ? ಹೌದಾ ಅರುಣ್? ವೇಟ್ ನೋಡ್ತೀನಿ ನಾನು. ಬೆಟ್ಟದ ಕೆಳಗೆ ಆಲದ ಮರ ಒಂದೈತೆ, ಅಲ್ಲಿ ನಮ್ಮ ವೀರಪ್ಪ ದೇವರ ಗುಡಿ ಒಂದೈತೆ. ಹೌದು ಚಿನ್ನ, ಬೆಟ್ಟದ ಕೆಳಗೆ ಆಲದ ಮರ ಒಂದೈತೆ, ಅಲ್ಲಿ ನಮ್ಮ ಬೀರಪ್ಪ ದೇವರ ಗುಡಿ ಒಂದೈತೆ. ನಾನು ನೀನು ಕೂಡಿಕೊಂಡು ಕುರಿಗಳನ್ನ ಮೇಯಿಸ್ಕೊಂಡು. ಅದೆಂತ ಗಾನ ಸಾಂಗ್ ಇದು? ರೈತ ಬಂಧು, ಹಾಯ್ ರೈತ ಬಂಧು, ಹೇಗಿದ್ದೀರಿ? ಕೊಟ್ಟರೆ ನನಗೆ ಹೈಡ್ ಮಾಡ್ತಾರಕ್ಕ? ಹೌದಾ, ನನ್ನನ್ನೇ ಹೈಡ್ ಮಾಡ್ತಾರೆ. ಯಾರದು ಹೈಡ್ಗಳರು? ಸಾಂಗ್ ಓಕೆ. ನಾಗು ನಮಸ್ತೆ, ನಾಗು ಹೇಗಿದ್ದೀರಿ ನಾಗು? ನಮಸ್ಕಾರ ಸಂತು ಬ್ರೋ. ಕಾಯ್ತಿದ್ದಾರೆ. ಸಂತು ಅನ್ನು ನೋಡ್ತೀನಿ ನಾನು, ಲೈವ್ ಬಂದಿದ್ದಾರ? ಕಿಂಗ್ ಅಂತೆ. 2 days ಬ್ಯಾಕ್ ಇದೆ ಅಲ್ವಾ ಸಂತು? ಎಲ್ಲಿ ಉಂಟು ನಿಮ್ದು ಲೈವ್? ಮಾಡ್ಲೇ ಇಲ್ಲ, ಸುಳ್ಳು ಹೇಳಲಿಕ್ಕೆ ಕಲ್ತಿದ್ದೀರಿ ಈಗ. ಸಂತು ಬ್ರೋ ಹಾಯ್, ದುಬೈ ಅಕ್ಕ, ಪತಾ
ಪತಂಗ ಹೊಡಿದಂಗೆ ಮಾಡ್ತಾರೆ. ಹೊಡಿದಂಗೆ ಮಾಡ್ತಾರೆ. ಏನ್ ಮಾಡ್ತಾರೆ? ಪತಂಗ ಹೊಡಿದಂಗೆ ಮಾಡ್ತಾರೆ. ಹಾಯ್ ನಾಗು ಅಕ್ಕ, ಕಾಫಿ ಆಯ್ತಾ ಕೇಳ್ತಿದ್ದಾರೆ ಅರುಣ್. ನಾಗು ಅಕ್ಕ ನಮಸ್ತೆ ಅಂತ ಹೇಳ್ತಿದ್ದಾರೆ ರೈತ. ಸುಮಿ ನಮಸ್ತೆ, ನಮಸ್ತೆ ನಾಗು. ವೆಲ್ಕಮ್ ಟು ದುಬೈ. ನಮಸ್ಕಾರ ನಾಗು ಸೀಸ್ ಹೇಳ್ತಿದ್ದಾರೆ ಅಶೋಕ್ ಅವರು. ಜಗದೀಶ್ ಬ್ರೋ ನಮಸ್ತೆ ಹೇಳ್ತಿದ್ದಾರೆ. ಸಂತು ನಮಸ್ತೆ ಗುರು ಹೇಳ್ತಿದ್ದಾರೆ. ಆಯ್ತು ಸಂತು ಬ್ರೋ ನಿಮ್ದು ಹೇಳ್ತಿದ್ದಾರೆ ಅರುಣ್. ನಮಸ್ತೆ ಜಗದೀಶ್ ಬ್ರೋ ಹೇಳ್ತಿದ್ದಾರೆ ನಾಗು. ಇನ್ನೂ ವಿಡಿಯೋ ಪಬ್ಲಿಕ್ ಮಾಡಿಲ್ಲ ಸಿಸ್ಟರ್, ಇವಾಗ ಮಾಡಿರೋ ಲೈವ್ ವಿಡಿಯೋನ. ವಿಡಿಯೋ ಪಬ್ಲಿಕ್ ಮಾಡಿಲ್ಲ ಸಿಸ್ಟರ್, ಯಾಕೆ? ಸಂತಪ್ಪ ಇದೆಂತ ಹೆಸರು, ಒಳ್ಳೇದಿಲ್ಲ ಸಂತಪ್ಪ, ಬೇಡ. ಆಯ್ತು ಅರುಣ್ ಹೇಳ್ತಿದ್ದಾರೆ. ಹಾಯ್ ಜಗದೀಶ್ ಬ್ರೋ ಹೇಳ್ತಿದ್ದಾರೆ ಅರುಣ್. ಯಾಕೆ ಮಾಡ್ಲಿಲ್ಲ ಸಂತು ಪಬ್ಲಿಕ್? ಹೌದಾ ನಾಗು, ಇವರು ಸಂತು ಲೈವ್ ಮಾಡಿದ್ರು ಇವತ್ತು. ನಂಗೆ ನೆಂಟು ಸರಿಯಾಗಿ ಸಿಗ್ತಾ, ನಂಗೆ ನೆಟ್ಟು ಸರಿಯಾಗಿ ಸಿಗ್ತಾ. GML ಯೂನಿಫಾರ್ಮ್ ಇಲ್ಲ. ಓಹ್ ಓಕೆ ಓಕೆ. ನೀವು ಮಾಡ್ತೀರಲ್ಲ ಯೂನಿಫಾರ್ಮ್, ಅಲ್ಲೇ ಉಂಟಲ್ಲ ನಿಮ್ಮ ಫ್ಯಾಕ್ಟ್ರಿಯಲ್ಲಿ, ಹಾಕೊಳ್ಳಿ ಅಂತ. ನಾ ಬರಲ್ಲ ಸ್ಕೂಲಿಗೆ, ಹೋಗಿ ಹೋಗಿ ವಾಪಸ್, ಗೋ 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 ಬ್ಯಾಕ್. ಕೀಪ್ ಅಂತೆ. ಹಾಯ್ ನಾಗು ಕೇಳ್ತಿದ್ದಾರೆ ಅರುಣ್. ಹಾಯ್ ಅರುಣ್ ಹೇಳ್ತಿದ್ದಾರೆ. ಬೆಂಚ್ ಖಾಲಿ ಇಲ್ಲ GML. ಹೌದು ಹೇಳ್ತಿದ್ದಾರೆ. ಹೌದಾ? ಮತ್ತೆ GML ಬನ್ನಿ. GML ಅದು ಎಂಡ ಆಗುವಾಗ ಎಲ್ಲ ತೆಗಿತೀನಿ ನಾನು, ಬ್ಲೂ ಎಲ್ಲ, ಮತ್ತೆ ಬರುವಾಗ ಕೊಡೋದು. ಹಾಯ್ ರೈತ ಬಂದು ಕಾಫಿ. ಈ ದುಬೈ ಸಿಸ್ಟರ್ ಸಾಂಗ್ ನ ಪಾಠ ಹೇಳೋ ಹಾಗೆ ಹೇಳ್ತಾರೆ, ಮತ್ತೆ ಎಂತ ಬರದಿದ್ರೆ ಎಂತ ಮಾಡುದು. ಓಕೆ ಬಾಯ್ ಮ್ಯಾಮ್, ಒಳ್ಳೆ ಪನಿಷ್ಮೆಂಟ್ ಇವತ್ತು. ಸ್ಕೂಲ್ಗೆ ಬರಲ್ಲ, ವಾಪಸ್ ಹೋಗ್ತೀನಿ. ಹೊಂಗಿ ಹೊಂಗಿ ವಾಪಸ್ ಹೊಂಟೋಗ ಮಗನೇ ನಾಗ ಸಿಸ್ಟರ್ ಹೇಳ್ತಿದ್ದಾರೆ. ಇಷ್ಟೊಳ್ಳೆ ಹುಡುಗನನ್ನು ಹೇಗೆ ವಾಪಸ್ ಕಳ್ಸುದು? ಬನ್ನಿ ಬನ್ನಿ, ಕಳ್ಸಲ್ಲ. 2 ಮಂಡೆ ಕಾಣ್ತಾ ಉಂಟಲ್ಲ, ಯಾರಿದ್ದೀರಿ 2 ಮಂಡೆ? ಮತ್ತೆ ಹೇಳಿ GML. ಅರುಣ್ ಇದ್ದೀರಾ? ಸಂತು ಇದ್ದೀರಾ? ಯಾರಿದ್ದೀರಿ? ಸುಮ್ಮನೆ ಅಕ್ಕ ಆನ್ಲೈನ್ ಇರುತ್ತೆ ಅಕ್ಕ, ಬಂದೆ 5 ಮಿನಿಟ್ಸ್. ಯಾವಾಗ ಮೆಸೇಜ್ ಮಾಡ್ತೀನಿ ಅಕ್ಕ, ಬೇಜಾರು ಆವಾಗ ಮೆಸೇಜ್ ಮಾಡ್ತೀನಿ ಅಕ್ಕ. ಇಲ್ಲ ಬೇಜಾರೇ ಏನಿಲ್ಲ ಅರುಣ್, ಹೋಗಿ ಬನ್ನಿ. ಅಜ್ಜಿ ಉಂಡಾನೆ ಮಾಡಿದ್ದೀರಾ ಅಡುಗೆ? ಹೌದೌದು, ವೆಜ್ ಇವತ್ತು, ವೆಜ್ ಅಡುಗೆ. ಬನ್ನಿ ಜಾಯ್ನ್ ಆಗಿ GML. ನಂದು ಒಂದು ಮಂಡೆ ಉಂಟು. ಹೌದು, ಒಂದೇ ಮಂಡೆ ಉಂಟು. ನಮಸ್ತೆ ಮೇಡಮ್. ಓ ಮಂಜು ಶೆಟ್ಟಿ, ಬನ್ನಿ ಬನ್ನಿ ಬನ್ನಿ, ಥ್ಯಾಂಕ್ ಯು, ಖುಷಿ ಆಯ್ತು. ಅಲೂನ್ ಉಂಟಾ? ಅಲೂನ್ ಉಂಡಾ ಅಂದ್ರೆ ಎಂತ ಅರ್ಥ ಆಗ್ಲಿಲ್ಲ GML. ಮಂಜು ಮತ್ತೆ ಮನೆಯಲ್ಲಿ ಬಂದ್ರಾ? ಡ್ಯೂಟಿಯಲ್ಲಿ ಇದ್ದೀರಾ? ನಂದು ಒಂದು ಮಂಡೆ ಉಂಡು. ಏನೋ ನಮ್ಮ ಭೇಟಿ ಆಗ್ತಾ ಇಲ್ಲ. ಯಾರ್ದು ಮಂಜು? ಅರುಣ್ ಬೇಜಾರು ಆಗ್ತಾರೆ, ಕೊಡಿ. ಬೇಜಾರು ಮಾಡ್ಕೊಳ್ಳೋದಿಲ್ಲ ಸುಮಿ. ಏನ್ ಕೊಡ್ಬೇಕು ಅದನ್ನ? ಓಕೆ ಓಕೆ, ಅವ್ರ ಅದೆಲ್ಲ ಕುಡಿಯುದಿಲ್ಲ, ಡೀಸೆಂಟ್ ಹುಡುಗ ಅವರು ಅರುಣ್. ಇಲ್ಲ ಬ್ರೋ, ನಿಮ್ದು ಊಟ ಆಯ್ತಾ ಕೇಳ್ತಿದ್ದಾರೆ. ನಂದು ಒಂದು ಇರೋದು ಸಂತು. ನಂದು ಒಂದೇ ಇರೋದು ಸಂತು ಹೇಳ್ತಿದ್ದಾರೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನೋಡ್ತಾ ಇದ್ದೀನಿ. ಹೌದಾ?
ಮತ್ತೆ ನೋಡಿ, ಡ್ಯಾನ್ಸ್ ಮತ್ತೆ ನೋಡಿ. ಮತ್ತೆ ಹೇಳಿ ವಿಶೇಷ ಎಲ್ಲ. ಕೆಲ್ಸ ಎಲ್ಲ ಆಯ್ತಾ ಮಂಜು? ಮಂಜು ಶೆಟ್ರು ಹೇಗಿದೆ ಬಿಸ್ನೆಸ್? ಡಾಲರ್ ಬಂತ? ಅಕೌಂಟ್ ನಂಬರ್ ಕಳಿಸ್ತೀನಿ, ಎಲ್ಲ ಹಾಕಿ ನನ್ನ ಅಕೌಂಟ್ಗೆ. ಸುಮ್ನೆ ಹಾಳ್ ಮಾಡ್ಬೇಡಿ ಆಯ್ತಾ. ಡಾಲರ್ ಅರುಣ್ ನಿಮ್ದು ಎಷ್ಟು ಇರೋದು? ಇಲ್ಲ ಬ್ರೋ, ನನಗೆ ಬೇಡ GML ಬ್ರೋ. ಮತ್ತೆ ಎಂತ ಪದಾರ್ಥ? ಪದಾರ್ಥ ವೆಜ್ ಇವತ್ತು. ವೆಜ್ ಅಲ್ಲಿ ಪಾಲಕ್ ಪನೀರ್ ಮತ್ತೆ ಲೇಡೀಸ್ ಫಿಂಗರ್. ನಾವೆಂತ ಬೆಂಡೆಕಾಯಿ. ತುಂಬಾ ಹಾಳಾಗ್ತಾ ಇದ್ನೆ ನಾನು. ಹಾಳಾಗ್ತಾ ಇದ್ದೇನೆ ನಾನು. ಯಾಕೆ ಮಂಜು ಹಾಗೆ? ಮಂಡೆ ಬಿಸಿಯಾ? ನಿಮಗೆಲ್ಲಪ್ಪಾ ಸುಮಿಗೆ ಕೊಡು, ಅವರು ಬೇಜಾರಾದ್ರೆ. ಇಲ್ಲಪ್ಪಾ, ಬೇಜಾರು ಯಾರ ಹತ್ರನು ಬೇಜಾರಿಲ್ಲ. ಏನು GML ಬ್ರೋ? ಏನು ಅನು ಎಂತದು? 15 days ಆಯ್ತು. ಏನ್ ಮಂಜು, ಯಾವ್ದಕ್ಕೆ? ಮಂಡ್ಯರು ಮಂಡಿ. ಸಂತೆಯಲ್ಲಿ ಹೋದ್ರು, ಕೆಂಗೇರಿ ಮೋರಿಗೆ ಮೀನು ಇಡ್ಲಿಕ್ಕೆ ಹೋದ್ರ? ಮತ್ತೆ ಶೆಟ್ರೆ ವಿಶೇಷ? ಡ್ಯಾಡಿ ಒಟ್ಟಿಗೆ ಫುಲ್ ಎಂಜಾಯ್ ಮಾಡ್ತೀರಲ್ವಾ ಮಂಜು? ತಮಿಳ್ನಾಡು ಹೋಗಿ ಬಂದಾಗ ಇಂದ. ಹೌದಾ, ತಮಿಳ್ನಾಡಿಗೆ ಹೋಗಿದ್ದೀರಾ? ಏನಾಯ್ತ ಅಲ್ಲಿ? ಹೇಳಿ, ತಮಿಳ್ನಾಡು ಸ್ಟೋರಿ ಹೇಳಿ. ಲಿಂಕ್ ಹಾಕು ಅರುಣ್, ಬರ್ತೇನೆ. ಏನೋ ಆಗ್ತಾ ಇದೆ. ಅಂದ್ರೆ ನಿಮ್ಗೆ ಗೊತ್ತಿಲ್ಲದಾಗೆ ಆಗ್ತಿದ್ಯಾ? ಏನೇನು? ಗೊತ್ತಾಗಲಿಲ್ಲ. ಲಿಂಕ್ ಹಾಕಿ ಹೇಳಿದ್ದು ಸಬ್ ಮಾಡ್ತಾರಂತೆ ಅಲ್ವಾ? ಸಬ್ ಮಾಡ್ಲಿಕ್ಕೆ ಹೇಳಿದ? ಯಾವುದೋ ಹುಡುಗಿ ನೋಡಿ ಫ್ಲಾಟ್ ಆಗಿದ್ದಾನೆ. ಹೌದೌದು, ಅನ್ಸುತ್ತೆ ಹಾಗೆ ಅಲ್ವಾ ಮಂಜು? ಅದೇ ತಲೆ ಬಿಸಿಯಲ್ಲಿ ಕುಡಿಯುದ ಅಂತ. ಏನಾಗಿದೆ ನನ್ನ ಬುದ್ಧಿಗೆ? ನೀವೇ ಹೇಳ್ಬೇಕು. GML ಹೇಳಿದ್ ಕರೆಕ್ಟಾ? ಅದು ಹೇಳಿ ಫಸ್ಟ್. ತಪಾಸಣೆ ತಗೊಂಡಿದ್ಯಾ ಅಂತ? ಇಲ್ಲಪ್ಪಾ, ತಗೊಳ್ಳಿಲ್ಲ ನಾನು. ಇಲ್ಲ GML ಸರ್, ಒಂದು ಸಿಕ್ಕರೆ ಬಿಡೋಕಿಲ್ಲ ಅವರಲ್ವಾ ಮಂಜು? ಯಾವಾಗ ಸಿಗ್ತಾಳೆ ಅಂತ ಕಾಯ್ತಿದ್ದಾರೆ. ತಗೊಂಡಿದ್ದೀಯ ಅಂತ? ಇಲ್ಲಪ್ಪಾ, ನಾನ್ ತಗೊಳ್ಳಿಲ್ಲ. ಲಿಂಕ್ ಹಾಕು ಅರುಣ್, ಜಾಯಿನ್ ಆಗ್ತೇನೆ. ನಾನು ಹೇಳಿದೆ ಅದೇ, ಗೊತ್ತಾಗ್ಲಿಲ್ಲ ಹೇಳಿದ್ರು. ನಂಗೆ ಇಷ್ಟ ಇಲ್ಲ. ಯಾವ್ದು ಇಷ್ಟ ಇಲ್ಲ? ಹುಡುಗಿ ಇಷ್ಟ ಇಲ್ವಾ? ಮತ್ತೆ ಹೇಗೆ ಹಾಳಾದ್ರಿ ನೀವು? ಕುಡುಕರ ಸವಾಸದಿಂದವಾ? ಡ್ಯಾಡಿ ಜೊತೆ ಬಿಟ್ಬಿಡಿ ಅಂದ್ರೆ, ಸಾಯಂಕಾಲ ಅವರೊಟ್ಟಿಗೆ ಹೋಗುದು ಬಿಟ್ರೆ ಸರಿ ಆಗ್ತದೆ. ಅವರೊಬ್ರೇ ಹೋಗ್ಲಿ. ಟುಗೆದರ್ ಲಿಂಕ್ ಹಾಕಿದ್ದೀನಿ, ಇದ್ರಲ್ಲಿ ಉಂಟು. ಯಾರಿದ್ದಾರೆ ಗ್ರೂಪ್ ಅಲ್ಲಿ? ಯಾರು ಬರ್ಲಿಲ್ಲ. ಹೇಗೆ ಎಂಡ್ ಆಗುದಿಲ್ವಾ ಇನ್ನು ನಾನು ವಾಪಸ್ ಹೋದ್ರೆ? ಹಂಗೆ ಹಾಕೋದು? ವೇಟ್, ಏನಾದ್ರೂ ಮಾಡ್ತೇನೆ.
ಒಂದು ನಿಮಿಷ. ಇದು ನೋಡಿ, ಇದರಲ್ಲಿ ಬಂತು ನೋಡಿ. ದುಬೈ ಅವು ಹೇಳ್ತಿದೆ. ಅರುಣ್ ಸರ್ ಮಾತಾಡ್ಸೆಲ್ಲ ನಮ್ಮನ್ನು ಹೇಳ್ತಿದ್ದಾರೆ. ಶೆಟ್ರೆ ಹಾಯ್ ಕಾಫಿ ಹೇಳ್ತಿದ್ದಾರೆ. ನವಸ ಬಂದರು. ಹಾಯ್ ನವಸ, ವೆಲ್ಕಮ್ ಟು ದುಬಾಯ್. ಇದು ನಾನೇ ಹಾಕ್ತೀನಿ ಹೇಳ್ತಾರೆ. ಓಕೆ ಓಕೆ, ನಿಮಗೆ ಆಗ್ತದಾ? ಹೆಂಗೆ ಆಗ್ತದೆ ನಿಮಗೆ? ಇದು ನೋಡಿ, ಎಸ್ ಕೆಯಿಂದ ಬಂದದ್ದು ಆಗ್ತದೆ ನೋಡಿ. ಹ್ಯಾಪಿ ಸರ್, ಕಾಫಿ ಇಲ್ಲ. ಟೀ ಎಲ್ಲ ಕುಡಿಯಲ್ಲ. ಇಲ್ಲಿ ತಿರುಗ್ತಾ ಇದೆ. ಹೌದಾ, ನಾನು ವಾಟ್ಸಪ್ ಹೋದಿಲ್ಲ, ಅದಕ್ಕೆ ತಿರುಗ್ತಾ ಉಂಟು. ಶನಿವಾರ ಭಾನುವಾರ ಕುಡಿಯಲ್ಲ. ಹೌದಾ, ರಜೆ 2 ದಿನ. ಅದೇನು ಬೇರೆ ದಿನ ಏನು ಕುಡಿಯೋದು? ಕುಡಿಯೋದು ಬಿಟ್ಟು ಮಾರೆ, ಮತ್ತು ತುಂಬ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆಲ್ಲ ಖರ್ಚು ಯಾರು ಮಾಡೋದು ಮತ್ತೆ? ಸಾರಿ ಮಂಜು ಬ್ರೋ, ಕಾಫಿ ಆಯಿತಾ? ಮಂಜು ಬಂದ್ರಾ? ಓಕೆ, ಇವರು 2 ಮಂಜಿದ್ದಾರಲ್ಲ. ಹಲೋ ಮಿಸ್ಟರ್ ಹ್ಯಾಪಿ ಕಿಚನ್, ಎಸ್ ಆನ್ ಸಪೋರ್ಟ್. ಬರ್ತೀರಾ GML? ಬನ್ನಿ ಲಿಂಕ್ ಹಾಕಿದ್ದೇನೆ ಅಲ್ಲಿ. ಥ್ಯಾಂಕ್ ಯು ಸಂತು. ಮತ್ತೆ ಮಂಜು ಮಾತಾಡಿ, ಫಟೋಟ ಮೆಸೇಜ್ ಹಾಕಿ, ಸಪೋರ್ಟ್ ಮಾಡಿ. ಹ್ಯಾಪಿ ಸರ್, ಒಳ್ಳೆ ಸರ್. ಹಾಂ, ಅವ್ರು ಒಳ್ಳೆಯವರು. ಹೌದು, ಎಲ್ಲರೂ ಒಳ್ಳೆಯವರೇ. ನೀವು ಡ್ರಾಪ್ ಮಾಡಿರೋ ಲಿಂಕ್ ಓಪನ್ ಆಗ್ತಿಲ್ಲ. ಯಾಕೆ ಹಾಗೆ? ನೀವು ಬರ್ತೀರಾ ಸಂತು? ನನ್ನ ವಾಯ್ಸ್ಗೆ ಯಾರು ಬರೋದಿಲ್ಲ. ಏನು ಮಾಡಲಿ ನಾನು, ಏನು ಮಾಡಲಿ ಹೇಳಿ? ಎಲ್ಲರೂ ಹೌದೌದು, ಎಲ್ಲರೂ ಒಳ್ಳೆಯವರು. ಲಿಂಕ್ ಹಾಕಿದ್ರೆ ಬರೋದಿಲ್ಲ ಅಲ್ಲ, ಫಸ್ಟಲ್ಲೇ ಹಾಕಬೇಕಾ? ಹಾಂ, ಇದರಲ್ಲಿ ಉಂಟಲ್ಲ, ವಾಟ್ಸಪ್ಪಿಗೆ ಹೋಗಬೇಕಲ್ಲ. ವೆಯ್ಟ್, ವಾಟ್ಸಪ್ಗೆ ಹೋಗಿ ಬರಲ್ಲ? ಬೇಡ ಬಿಡಿ, ರಾಮಾಯಣ ಆಗ್ತದೆ. ಮೊನ್ನೆ ಕೂಡ ಬಂದಾಯ್ತು ಅದು ವಾಟ್ಸಪ್ಗೆ ಹೋಗುವಾಗ. GML ಮಂಜು ಮಾತಾಡಿ, ಫಾಸ್ಟ್. ವಾಟ್ಸಪ್ಗೆ ಹೋದರೆ ಡಿಸ್ಕನೆಕ್ಟ್ ಆಗ್ತದಾ ಸಂತು? ಒಮ್ಮೆ ಹೋಗಿ ಬಂದೆ, ಏನೇನೋ ಆಗ್ತಾಯಿದೆ. ಯಾಕೆ ಅಂತ ಹೇಳಿ ಮಂಜು, ಯಾಕೆ ಅಂತ ಹೇಳಿ. ಏನೇನೋ ಆಗ್ತಿದೆ? ಕುಡಿಯೋದು ಏನೇನೋ ಆಗ್ತದ, ಕುಡ್ದು ಏನೇನೋ ಆಗ್ತದೆ. ಒಂದ್ಸಲ ಅಭ್ಯಾಸ ಆದರೆ ಮತ್ತೆ ದಿನ ಬೇಕಾಗ್ತದೆ. ಎಲ್ಲರೂ ಒಳ್ಳೆಯವರೇ ಸಿಟ್ರೆ, ಬಟ್ ಇಲ್ಲಿ ಒಳ್ಳೆತನ ಬೆಲೆ ಇಲ್ಲ. ಮಾನವೀಯ ದುನಿಯೆ ಎಂದು. ಒಬ್ಬರದ್ದು ಒಂದೊಂದು ಕತೆ ಇರ್ತದೆ, ಕೆಲಸ ಅದು ಇದಂತ. ಅದಕ್ಕಾಗಿ ಸಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಏನು ಮಾಡೋದು, ಒಟ್ಟಿ ಜೀವನವೇ ಹಾಗೆ. ಎಂತ ಇಲ್ಲ, ಹೇಳಿ ಮಾರ್ರೆ, ಸಾಲ್ವ್ ಮಾಡುವ. ಹೇಳಿ, ನಾನು ಸಾಲ್ವ್ ಮಾಡ್ತೇನೆ. ಏನು ಪ್ರಾಬ್ಲಮ್ ಹೇಳಿ? ಹಾಕಿದ ಅಂದರೆ ಟುಗೆದರ್ ಲಿಂಕ್ ಹಾಕಿದ. ನಾನು ವಾಟ್ಸಪ್ಪಲ್ಲಿ ಉಂಟು. ವಾಟ್ಸಪ್ಪಿಗೆ ಹೋದರೆ ಡಿಸ್ಕನೆಕ್ಟ್ ಆಗ್ತದಾ? ವಾಟ್ಸಪ್ಪಲ್ಲಿ ನಾನು ಕಳಿಸಿದೆ. ಅದನ್ನು ಎಲ್ಲಿ ಶೇರ್ ಮಾಡೋದು? ಲಿಂಕ್ ಶೇರ್ ಮಾಡೋದು ಎಲ್ಲಿ ಸಂತು? ಅಲ್ಲಿ ಲಿಂಕ್ ಪಿನ್ ಮಾಡ್ತಾರಲ್ಲ ಬೇರೆಯವ್ರದ್ದು, ಅದು ಇಲ್ಲಿ ಆಪ್ಷನ್ ಬರ್ತಿಲ್ಲ ನನಗೆ. ಜಸ್ಟ್ ಕೇಳಿದ್ದು, ಪಿನ್ ಮಾಡಲಿಕ್ಕಿಲ್ಲ ಯಾರನ್ನು. ನಿನ್ನೆ ಇವರು ಕವಿ ಲೈವಲ್ಲಿ ಇತ್ತಲ್ಲ, ಪಿನ್ ಮಾಡಿದ್ರಲ್ವ.
ಹೇಳ್ತೀನಿ. ಅಲ್ಲ ನಾನು ಕಳಿಸಿದೆ ಆಲ್ರೆಡಿ. ಇದರಲ್ಲಿ ಉಂಟು, ವಾಟ್ಸಪ್ಪಲ್ಲಿ ಉಂಟು. ವಾಟ್ಸಪ್ಪಿಗೆ ಈಗ ಹೋದರೆ ಡಿಸ್ಕನೆಕ್ಟ್ ಆಗ್ತದಲ್ಲ, ಇವಾಗ ಕೇಳಿದ್ದು ನಾನು. ಇಲ್ಲ ಏನಾಗಲ್ಲ, ಹೋಗಿ ಬನ್ನಿ ವಾಟ್ಸಪ್ಗೆ. ಓಕೆ, ಹೋಗಿ ಬರ್ತೀನಿ, ಇರಿ ನೀವು ಇಲ್ಲಿ, ಎಲ್ಲೂ ಹೋಗಬೇಡಿ ನನ್ನನ್ನು ಬಿಟ್ಟು. ದೇವರೇ, ಯಾರು ಬರ್ತೀರಾ? ಇಲ್ಲ. ಏನೇನೋ ಮಾಡ್ತೀರಾ ನೀವು. ಎಂಡ ಎಂಡಾಗುತ್ತಾ ಜಿ ಎಮ್ ಎಲ್ ವಾಟ್ಸಪ್ಗೆ ಹೋದರೆ? ಇಲ್ಲ, ಬಂದೆ ಅಲ್ಲ, ಹೋಗಿ ಬಂದೆ. ನಾನು ಓದಿಲ್ಲ, ಎಂತ ಓದಿಲ್ಲ. ಬೇಗ ಬಂದರೆ ರೀಕನೆಕ್ಟ್ ಆಗುತ್ತೆ, ಇಲ್ಲ ಹೋಗುತ್ತೆ. ಬೇಗ ಬಂದೆ ನೋಡ್ತೀನಿ ಇದರಲ್ಲಿ, ಮತ್ತೊಂದು ಫೋನಲ್ಲಿ ನೋಡ್ತೀನಿ ಆಗ್ತದಾ ಅಂತ. ಯಾರು ನೀವು ಬರ್ತೀರಾ ಜಿ ಎಮ್ ಎಲ್? ಒಂದು ಫೋನ್ ಉಂಟಲ್ಲ, ಸ್ಟಕ್ ಆಗೋದು, ಬೇಗ ಆಗೋದಿಲ್ಲ. ಹಳೆ ಫೋನಲ್ಲ, ಒತ್ತಿ 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 ಸಾಕಾಗ್ತದೆ ಫೋನನ್ನು, ಲಿಂಕ್ ಆಗ್ತಿಲ್ಲ. ಬಿಸಾಡಬೇಕು ಇದು ಫೋನನ್ನು, ಅಷ್ಟು ಸಿಟ್ಟು ಬರ್ತದೆ, ಎಷ್ಟು ಒತ್ತೋದು ಮಾರ್ರೆ. ನಾಳೆ ಶೂಟಿಂಗ್ ಇದೆ. ಯಾರ್ದು ಶೂಟಿಂಗ್? ಯಾರಪ್ಪ, ಆಗೋದಿಲ್ಲ. ಯಾರ್ದು ಮಂಜು? ಎಷ್ಟು ಹೊತ್ತು ನೋಡಿ, ಅದೊಂದು ಪ್ರೆಸ್ಸೇ ಆಗೋದಿಲ್ಲ ಫೋನು. ಈಗ ಬಂತು ನೋಡಿ, ಇದರಲ್ಲಿ ಇದಾಗ್ತದೆ ನೋಡಿ, ಓಪನ್ ಮಾಡಿ ಎಸ್ಕೆ. ಶಾರ್ಟ್ ಮೂವಿಯಾ? ಯಾರ್ದು ಮಂಜು? ಮೂವಿ ಮಾಡ್ತೀರಾ ನೀವು? ಸುಮಿ, ಈಗ ಯಾವ ಲೈವ್ ಮಾಡಿದ್ಯಾ? ಸಿಗಲಿ. ಟುಗೆದರಾ? ಕನ್ಫರ್ಮ್ ಮಾಡಿ. ಹೌದೌದು, ಟುಗೆದರ್ ಅಲ್ವಾ? ವೇಟಿಂಗ್ ಫಾರ್ ದ ಗೆಸ್ಟ್ ಹೇಳ್ತಿದೆ. ನಮ್ಮ ಅತ್ತೆ ಮಗಂತ? ಹೌದಾ, ಬಂತು. ಬನ್ನಿ, ನನಗೊಂದು ಪಾರ್ಟಿ ಕೊಡಿ ಮಾರೆ, ತಾಯಿಯ ಪಾರ್ಟಿ. ನಿಮ್ಮ ಅತ್ತೆ ಮಗನಿಗೆ ಹೇಳಿ, ಒಂದು ತಾಯಿಯ ಪಾರ್ಟಿ ಇದ್ದರೆ ಕೊಡಿ. ಬಂತು, ನೀವು ಬರಲಿಲ್ಲ. ಲಿಂಕ್ ಬಂತು, ನೀವಿಲ್ಲ. ಮಂಜು ಬರ್ತೀರಾ? ಮಾತಾಡಿ ಸ್ವಲ್ಪ, ನಿಮ್ಮ ವಾಯ್ಸ್ ಕೇಳುವ. ಜಯಮಾಲ್, ಬನ್ನಿ ಬೇಗ. ಬರಲ್ಲ. ಯಾಕೆ ಅಷ್ಟು ಕಷ್ಟ ಪಟ್ಟದ್ದು ನಾನು? ವಾಟ್ಸಪ್ಪಿಗೆ ಹೋಗಿ ಲಿಂಕ್ ತಂದು ಇಲ್ಲಿ ಬಂದು ಬಂದೆ. ಬನ್ನಿ, ಲಿಂಕ್ ಓಪನ್, ಮ್ಯಾಚ್ ಇದೆ. ನಾಳೆ ಜಾಯಿನ್ ಆಗ್ತೀಯಾ ಲೈವ್ಗೆ? ನಾನಾ ಟೈಮ್ ಇದ್ದರೆ ಬರ್ತೀನಿ.
ಸತ್ಯ ನನಗೆ ಜಾಯ್ನ್ ಆಗೋದು ಎಲ್ಲ ಖುಷಿ, ಆದರೆ ಇದು ಕೆಲಸ ಉಂಟಲ್ಲ, ಮೆಸೇಜ್ ಮಾಡ್ತಾಯಿದ್ರೆ ಕೆಲಸ ಆಗಲ್ಲ, ಪ್ರಾಬ್ಲಮ್ ಅದು. ಇಲ್ಲಾಂದರೆ ನನಗೆ ಯಾರೆಲ್ಲ ಇದಾದರೂ ಹೋಗ್ತೀನಿ ನಾನು. ಹಾಯ್ ಸೀಸ್ ಹೇಳ್ತಿದ್ದಾರೆ ಶಾರದಾ. ಇದು ಬೇರೆ ಐಡಿಯಾ ಶಾರದಾ, ಹೇಗಿದ್ದೀರಿ ಶಾರದಾ? ಬರ್ತೀರಾ? ಜಾಯ್ನ್ ಆಗಿ, ಲಿಂಕ್ ಇದೆ ನೋಡಿ ಅಲ್ಲಿ. ಬಂದರೆ ಎಲ್ಲಿ ಹೋದ್ರಿ ಮಾಯಾ? ಜಿಎಮ್ಎಲ್ ಮಾಯಾ ಹೇಳಿ. ಆದ್ರಾ? ಬಂದ್ರ? ಕತ್ತಲೆಯ ನಿಮ್ಮ ಊರಲ್ಲಿ? ಕತ್ತಲೆಯ? ಕರೆಂಟ್ ಇಲ್ವಾ? ಕವರ್ ಹೋಗಿದೆ. ಹೌದಾ? ಎಕೋ ಬರ್ತಿದೆ. ಅದೆಂತ ಲೈಟ್, ಒಂದು ಸ್ಮಾಲ್ ಲೈಟ್ ಕಾಣ್ತಾ ಇದೆ ಎರಡು. ಹ್ಮ್ ಲೈಟ್ ಅಲ್ಲ, ಎಂಥದ್ದು ನಾವ್ ಬೆಂಕಿ? ಆಲೆ ನಾಳೆ ಮಲ್ಕೊಂಡಿದ್ವು ಊಟ ಮಲ್ಕೊಂಡಿದ್ದು ಮಾಡಿ. ಊಟ ಮಾಡಿ. ಹೌದಾ? ನೀವು ಮಲಗಿದ್ದ ಇಷ್ಟು ಬೇಗನಾ? ನಾಳೆ ಲೈವ್ ಲೈವ್ ಮಾಡ್ಬೇಕು. ಮಾಡಬೇಕು. ಹಾಂ ಹಾಂ. CML ಹಾಯ್ ಹೇಳ್ತಿದ್ದಾರೆ ಶಾರದಾ. ಪುಷ್ಪ ಮಿರರ್ ಬಂದರು. ಹಾಯ್ ಪುಷ್ಪ, ಹೇಗಿದ್ದೀರಿ? ಹಲೋ. ಯಾರಿದು? ಗೆಸ್ ಮಾಡಿ, ಗೆಸ್ ಮಾಡಿ. ಹಾಯ್ ಪುಷ್ಪ ಸೇಸ್, ಮಾತಾಡಿ, ಗೆಸ್ಟ್ ಎಕೋ ಮಾತಾಡಿ. ಬರ್ತಿದೆ. ನಾನು ಮ್ಯೂಟ್ ಮಾಡಲಾ? ಮಾತಾಡ್ತೀರಾ? ಈಗ ಮಾತಾಡಿ. ಮಾತಾಡಿ. ಸ್ಟಾರ್ಟಿಂಗ್ ಬರ್ತೀನಿ. ಒಂದ್ ನಿಮಿಷ ವೇಟ್ ಮಾಡು. ಏನ್ ಲಿಂಕ್ ಹಾಕದ್ ಗೊತ್ತಿಲ್ವಾ? ಲಿಂಕ್ ಗೊತ್ತಿದೆ, ಹಾಕಿದ್ದೇನೆ ವಾಟ್ಸಪ್ಪಲ್ಲಿ. ಅದು ತಂದು ಅಲ್ಲ, ಮತ್ತೊಂದು ಫೋನ್ ನೀನು ಒಂದ್ ನಿಮಿಷ ಮ್ಯೂಟ್ ಮಾಡಿ ಮ್ಯೂಟ್ ಹೇಳ್ತೀನಿ. ಮಾಡಿ ಹೇಳ್ತೀನಿ. ಗೊತ್ತಿದೆ, ನೀನು ಹಾಕಿದ್ದೇನೆ. ಅಂದರೆ ಅದು ಫೋನ್ ಸ್ಲೋ, ನಂದು ಹಳೆ ಫೋನ್ ಅಲ್ಲ, ಮತ್ತೊಂದು ಫೋನು, ಅದರಲ್ಲಿ ತರಬೇಕಲ್ಲ. ಆಯ್ತು, ಒಂದ್ ನಿಮಿಷ ಕೇಳಿಸ್ಕೊ. ಕೇಳಿಸ್ಕೊ. ಹೇಳಿ. ಎಕೋ ಬರುತ್ತೆ, ಯಾಕೋ ಮ್ಯೂಟ್ ಬರುತ್ತೆ, ಮಾಡು, ಮ್ಯೂಟ್ ನಾನು ಮಾಡು, ನಾನು ಹೇಳ್ತೀನಿ. ಹೇಳ್ತೀನಿ. ಈಗ ತಮ್ನೈಲ್ ಹಾಕ್ತಿಯಲ್ಲ, ನೆಕ್ಸ್ಟ್ ಲಿಂಕ್ ಶೇರ್ ವಯಾ ಅಂತ ಇರುತ್ತೆ. ಅಲ್ಲೇನೆ ನೀನ್ ಟುಗೆದರ್ ಲೈವ್ದು ಮತ್ತೆ ಲೈವ್ ಸ್ಟ್ರೀಮ್ದು ಎರಡು ಲಿಂಕು ಇರುತ್ತೆ. ಎರಡನ್ನೂ ಮುಂಚೆಗೆನೆ ಶೇರ್ ಮಾಡ್ಬಿಟ್ಟು ಆಮೇಲೆ ಲೈವ್ ಆನ್ ಮಾಡು. ಯಾವ್ದಾನ ಒಂದ್ ಮೊಬೈಲಿಗೆ ಕಳಿಸ್ಕೊ, ಇಲ್ಲ ಒಂದ್ ಗ್ರೂಪಿಗೆ ಕಳಿಸ್ಬಿಟ್ಟಿರು. ಯಾರಾದ್ರೂ ಬಂದವರು ಲಿಂಕ್ ಹಾಕ್ತಾರೆ, ನೀನೇನು ಪರದಾಡಕ್ ಹೋಗ್ಬೇಡ. ಹಂಗು ಅಕಸ್ಮಾತ್ ಆಗಿಲ್ಲ ಅಂದ್ರೆ, ಈಗ ನೀ ಟುಗೆದರ್ ಲೈವ್ ಅಲ್ಲಿ ಮ್ಯೂಟ್ ಮಾಡ್ತೀಯಲ್ಲ, ಅಲ್ಲಿ ಆಪ್ಷನ್ ಇದೆ ನೋಡಿ, ಆಡ್ ಗೆಸ್ಟ್ ಅಂತ. ಆಡ್ ಗೆಸ್ಟ್ ಕೊಡು, ಅದಕ್ಕೆ ಅವಾಗ್ಲೂ ಸಹ ಲಿಂಕ್ ಹೋಗುತ್ತೆ, ಶೇರ್ ಲಿಂಕಿಗೆ ಹೋಗುತ್ತೆ. ಅವಾಗಾದ್ರೂ ಇನ್ಸ್ಟಾಗ ಹೋಗಿ ಗ್ರೂಪಿಗೆ ಶೇರ್ ಮಾಡ್ಬಿಟ್ಟು ಟಕ್ಕನಂಗ್ ವಾಪಸ್ ಬಾ, ಇಲ್ಲಾಂದ್ರೆ ಲೈವ್ ಎಂಡ್ ಆಗುತ್ತೆ. ಟೈಮ್ ಜಾಸ್ತಿ ತಗೊಂಡಷ್ಟು ಲೈವ್ ಎಂಡ್ ಆಗ್ಬಿಡುತ್ತೆ. ಟುಗೆದರ್ ಲೈವ್ ಸಿಂಗಲ್ ಲೈವ್ ತರ ರೀಕನೆಕ್ಟ್ ಆಗಲ್ಲ ಬೇಗ, ಎಂಡೇ ಆಗೋಗುತ್ತೆ ಆಟೋಮೆಟಿಕ್ ಆಗಿ. ಓಕೆ, ನಾನು ಚಾಟಿಗೆ ಬರ್ತೀನಿ. ಮ್ಯೂಟ್ ಇತ್ತು, ಸಾರಿ ಸಾರಿ. ಜಮೀನ್ ಲೆಫ್ಟಾ? ಓಕೆ, ಕೊಡಿ ಅನ್ನಿ ಜಮೀನ್ ಸರ್. ಎಂತ ಮಂಜು, ಅನ್ಮ್ಯೂಟ್ ಮಾಡಿ ಮಾಡಿ. ಹೌದು ನಾನು ಮಾತಾಡ್ತಿದ್ದದ್ದು ಮ್ಯೂಟಲ್ಲಿ ಎತ್ತದು. ಹಾಯ್ ಮಂಜು ಬ್ರದರ್ ಹೇಳ್ತಿದ್ದಾರೆ ಶಾರದಾ ಅವರು. ಇಲ್ಲ ಇಲ್ಲ ಇದ್ದೀನಿ, ಇಲ್ಲ ಇಲ್ಲೇ ಇದ್ದೀನಿ. ಓಕೆ, ಥ್ಯಾಂಕ್ ಯು ಜಿಮೇಲ್. ವಾಟ್ಸಪ್ಪಿಗೆ ಹಾಕಿದ್ದೇನೆ ನಾನು, ಇದು ಇನ್ಸ್ಟಾದಲ್ಲಿ ಹಾಕಲಿಲ್ಲ, ಇನ್ನು ಇನ್ಸ್ಟಾಕ್ಕೆ ಕೂಡ ಕಳಿಸ್ತೀನಿ. ಶಾರದಾ ಅತ್ತೆ ಹೇಳ್ತಿದ್ದಾರೆ, ಶಾರದಾ ಅತ್ತೆ, ಶಾರದಾ ಕತ್ತೆ. ಮತ್ತು ವಿಶೇಷ ಎಲ್ಲ GML ಹೊಸ್ತಾ ಬೈಕ್ ಹಳೆದ್ದ? ಹಾಯ್ ಶಾರದಾ ಮೇಡಮ್.
ಭಾರಿ ತಿರ್ಗ್ತಾ ಇದ್ದೀರಲ್ವ ಬೈಕಲ್ಲಿ. ಹೇಳಿ ಅಳಿಯ, ಊಟ? ಅತ್ತೆಗೆ ಮಗಳಿದೆಯಾ? ಮಂಜು, ಮತ್ತೇನು ಸಮಾಚಾರ ಹೇಳಿ. ಏನು ನಿಮ್ಮ ತಲೆ ಬಿಸಿಗೆ ಕಾರಣ? ಏನಾದರೂ ಇದ್ದರೆ ಸಾಲ್ವ್ ಮಾಡುವ. ನಾನು ಹೇಳಿಲ್ಲಪ್ಪ ಅಂತ ಸುಮ್ಮನೆ ಹೇಳಿದ್ದು. ಸ್ವಲ್ಪ ವಿಚಾರಿಸ್ಕೊಳ್ಳಿ ಅಂದ್ರೆ ವಿಚಾರಿಸ್ಕೊಳ್ಳಿ ಅತ್ತೆ. ಮುಖ ತೋರಿಸಿ. ಇಲ್ಲಪ್ಪ, ಮುಖ ತೋರಿಸೋದು ಬೇಡ. ಮಂಜು ಬ್ರದರ್, ನಿಮ್ಮದು ಚಾನಲ್ ಇದೆಯಾ? ಇಲ್ಲ, ಅವರದ್ದು ಮಂಜು ಇದ್ದಿಲ್ಲ. ಸುಮ್ಮನೆ ಮೇಡಮ್, ಯಾಕೆ ಮಂಜು ಮುಖ ನೋಡಲಿಲ್ವಾ? ವಿಡಿಯೋಗೆ ಹೋಗಿ ನೋಡಿ ಮುಖ. ವಿಡಿಯೋದಲ್ಲಿ ಹೋಗಿ ಮುಖನ ನೋಡ್ಕೊಂಡು ಬನ್ನಿ, ಆಯಿತಾ? ನೋಡಿದ್ರಾ? ನೋಡಿದ್ರಾ? ನಗ್ತಿದ್ದಾರೆ ನೋಡಿ. ಸಂತನು ಎಷ್ಟು ಕರೆದ್ರೂ ಬರೋದಿಲ್ಲ. ಈಗ ನೋಡಿ ನಗೆ ಚಂದ ಉಂಟು, ಹೌದಾ? ಈ ಸಂತನನ್ನು ಯಾವಾಗ ನೋಡೋದಪ್ಪ. ಓಕೆ ಬ್ರದರ್, ಎಷ್ಟು ಹೇಳಿದರೂ 1 ಮಿನಿಟ್ ಕೂಡ ಬರೋದಿಲ್ಲ ಸಂತು ಅಲ್ವಾ? ಸಂತು ಬರೋದಿಲ್ಲ, GML ಬರೋದಿಲ್ಲ. ನಿಮ್ಮ ನಗಿನ ಕಾರಣ ಹೇಳಿ ಮಿಸ್ಟರ್ ಸಂತು. ಮೊಬೈಲ್ ಹ್ಯಾಂಗ್ ಆಯ್ತಾ? ಏನು ಬಂತು? ಅದಷ್ಟೇ ತೋರಿಸೋದು. ಬಂದ್ರಿ ಅರುಣ್? ಬನ್ನಿ 5 ಮಿನಿಟ್ಸ್ ಜಾಸ್ತಿ ಆಗಿದೆ, ನೀವು ಹೋಗಿ. ಮಂಜುಗೆ ತೋರಿಸಿದ್ದು ಅಷ್ಟೇ ಅಲ್ವಾ ಮಂಜು? ಮತ್ತು ಮೆಸೇಜ್ ಹೊಡೀರಿ ಪಟ ಅಂತ. ನಮ್ಮ ದೊಣ್ಣೆ ಬಿರಿಯಾನಿ ಬರಲಿಲ್ಲ, ಅವ್ರು ಬಂದರೆ ಒಳ್ಳೆ ಬರ್ತದೆ ಸಪೋರ್ಟ್. GML ಬ್ರೋ ಬನ್ನಿ. ಎಲ್ಲಿಗೆ? ಇಲ್ಲಿ ಕರೆಂಟ್ ಇಲ್ಲ, ಮೊಬೈಲಲ್ಲಿ ಚಾರ್ಜ್ ಕೂಡ ಕಡಿಮೆ ಉಂಟು, 20%. ಹೌದಾ ಸಂತು? ಹೋಗಿ ಊರಲ್ಲಿ ಅದೇ ಪ್ರಾಬ್ಲಮ್ ಅಲ್ಲ. ಕಳಿಸಲ ಸ್ವಲ್ಪ, ಒಂದು 50% ಕಳಿಸ್ತೀನಿ ಆಯಿತಾ? ಹ್ಞೂ ಅಕ್ಕ ಹೇಳ್ತಿದ್ದಾರೆ. ನಾ ಬಂದರೆ ಇಕೋನೆ ಬಾರೋ. ನಾ ಬಂದರೆ ಇಸ್ಕೋನೆ ಬಾರೋ ಎಂತ ಇಕೋ. ಮತ್ತು ಮಂಜು ಜಟ್ರೆ ಮೆಸೇಜ್ ಮಾಡಿ, ಏನಾದರೂ ಟೈಪ್ ಮಾಡಿ, ವಾಚ್ ಅವರ್ ಬರುತ್ತೆ. ಹಾಯ್ ಮಮತಾ, ಅಮ್ಮು ಬರಬೇಕು ಅಮ್ಮು, ದುಬೈಗೆ ಬರಬೇಕು. ಹಾಯ್ GML ಬ್ರದರ್ ಹೇಳ್ತಿದ್ದಾರೆ ಅಮ್ಮು. ಹಾಯ್ ಅಮ್ಮ ಅಕ್ಕ ಹೇಳ್ತಿದ್ದಾರೆ. ಫೇಸ್ ಲೈವ್ ಮಾಡಿಸು ಮೇಡಮ್. ಬೇಡಪ್ಪ, ಒಮ್ಮೆ ತೋರಿಸಿದೆ ಅಲ್ವಾ, ನನ್ನ ಲೈವಲ್ಲಿ ಆಗಲ್ಲ ಅದೆಲ್ಲ. ಹಾಯ್ ಅರುಣ್ ಬ್ರದರ್ ಹೇಳ್ತಿದ್ದಾರೆ ಅಮ್ಮು. ಮತ್ತೆ ಊಟ ಆಯಿತಾ? ಅಮ್ಮಗೆ ತುಳು ಬರೋದಿಲ್ವಾ? ಮಮತಾ ಅಮ್ಮು. ಹಾಯ್ ಅರುಣ್ ಬ್ರದರ್. ಹಾಯ್ ಅರುಣ್ ಹೇಳ್ತಿದ್ದಾರೆ. ಶಾರದಾ ಮತ್ತೇನು ವಿಶೇಷ? ಅಡುಗೆ ಎಲ್ಲ ಆಗಿದೆ? ಉಮ್ಮೀಶ್ ಗೊತ್ತಿಲ್ಲ, ರಜೆ ಇಲ್ವ ಇವತ್ತು? ರಜೆ ಮಕ್ಕಳು ಆಫೀಸ್ ಇತ್ತ, ಗೊತ್ತಿಲ್ಲ ಎಲ್ಲಿದ್ದಾರಂತ. ಉಮ್ಮಿ ಅವರು ಕವಿಲ ಈಗ ಮಾತ್ರ ಬರೋದು ಜಾಸ್ತಿಯಾಗಿ. ಹಾಯ್ ಶಾರದಕ್ಕ, ಊಟ ಆಯ್ತಕ್ಕ ಹೇಳ್ತಿದ್ದಾರೆ.
ಹೋಗುವಾಗ ಹೇಳಿ ಹೋಗಿ ಯಾರು. ಜಮಲ್ ಎಲ್ಲಿದ್ದೀರಿ? ಆಕೆ 4 ಮಂಡೆ ಉಂಟು. ಲತೀಶ್ ಸಾರು ಕೂಡ ಬರಲ್ಲ. ನನ್ನ ಲೈವ್ಗೆ ಇದುವರೆಗೆ ಬರಲಿಲ್ಲ. ಮಾಡಬೇಕು ಸ್ವಲ್ಪ ಇದೆ. ಹೌದಾ? ಶಾರದಾ ಅಮ್ಮು ತುಳು ಬರ್ತಾ? ಇಲ್ಲ ನಾನು ಬೆಂಗಳೂರಿನವಳು, ತುಳು ಬರಲ್ಲ. ಹೌದಾ? ಓಕೆ, ನೋ ಪ್ರಾಬ್ಲಮ್. ಸುಮಿ ಅಕ್ಕ ಹೇಗಿದೆ ನಿಮ್ಮ ಜೀವನ ಚಕ್ರ? ಇಲ್ಲಿ ಚಕ್ರನೇ ಇಲ್ಲ ಅರುಣ್. ಎಲ್ಲಿ ತಿರ್ಗ ಚಕ್ರ ಬೇಕಾದರೆ ಸಂತು ಇದು ಉಂಟಲ್ಲ ಸೈಕಲ್, ಅದರಲ್ಲಿ ತಗೊಳ್ಬೇಕು. ಸಂತು ಹತ್ರ ಸೈಕಲ್ ತಗೊಳ್ಬೇಕು ಚಕ್ರ ಬೇಕಂದರೆ. ಇಲ್ಲಕ್ಕ ಲೇಟು ಅಕ್ಕ ಹೇಳ್ತಿದ್ದಾರೆ. ಚಕ್ರ ಅಂತೆ ಸುಮಿ ಮೇಡಮ್. ಟೈಮ್ ಅದಾ ಜೀವನ ಚಕ್ರ. ಹೌದಾ ಅರುಣ್? ಟೈಮಾ ಹೋಗ್ತಾ ಇದೆ. ಬ್ಯುಸಿ ಅಲ್ವಾ, ಬೇಗ ಹೋಗ್ತಾ ಉಂಟು ಚಕ್ರ, ಟೈಮ್ ಚಕ್ರ. ಮತ್ತೆ ಹೇಳಿ ಶೆಟ್ರೆ, ಏನು ಸಮಾಚಾರ? ಹೇಗಿತ್ತು ನಿಮ್ಮ ಕ್ಯಾಟ್ರಿಂಗ್ ಎಲ್ಲ? ಒಮ್ಮೆ ಟೇಸ್ಟ್ ಮಾಡಬೇಕು ನಿಮ್ಮ ಕ್ಯಾಟ್ರಿಂಗಿದ್ದು. ಬೆಂಗಳೂರಲ್ಲಿ ನಿಮ್ಮದು? ಬರ್ತೀವಿ. ಬೆಂಗಳೂರು ಬಾಂಬೆ ಎಲ್ಲ ತಿರುಗಬೇಕು. ಚಕ್ರ ಅಂದರೆ ಟೈಮ್ ಬ್ರೋ ಹೇಳ್ತಿದ್ದಾರೆ. ಮಳೆ ಇವತ್ತು? ಹೌದಾ? ಮಳೆಗಾಲದಲ್ಲಿ ಮಳೆ ಇರುತ್ತೆ ಅಲ್ವಾ? ನೀವು ದಿನ ಡ್ರೈ ಫ್ರೂಟ್ಸ್ ಜ್ಯೂಸ್ ಕುಡಿಯೋದು ಮಿಸಸ್? ಮಧ್ಯಾಹ್ನದಲ್ಲಿ ಇಲ್ಲ, ಕೆಲವು ಸಲ ಲೇಟಾದರೆ ಇಲ್ಲ. ಇವತ್ತು ಕುಡಿಲಿಲ್ಲ, ಲೇಟ್ ಆಯಿತು. ಕುಡಿತೀನಿ. 2020 ಸ್ಟಾರ್ಟ್ ಆಗಿದೆ ಡ್ರೈ ಫ್ರೂಟ್ಸ್ ಎಲ್ಲ. ಇಲ್ಲಾದರೂ ಮಾಡಿಲ್ಲ ಅಂದರೆ ಒಂದು ಮುಷ್ಟಿ ತಿಂತೀನಿ ಡ್ರೈ ಫ್ರೂಟ್ಸ್. ಒಂದು ಮುಷ್ಟಿ ತಿನ್ನಬೇಕಂತೆ ದಿನ. ಸ್ವಲ್ಪ ಎಕ್ಸಸೈಸ್ ಅದೆಲ್ಲ ಉಂಟು. ಅಡುಗೆ ಇವತ್ತು ವೆಜ್. ಶನಿವಾರ ಸೋಮವಾರ 2 ದಿನ ವೆಜ್. ಪಾಲಕ್ ಪನ್ನೀರ್ ಮತ್ತು ಇದು ಲೇಡೀಸ್ ಫಿಂಗರ್ ಸಂತು ಮಾಡಿದಾಗೆ ಮಾಡಬೇಕು ಅಂದ್ಕೊಂಡೆ, ಮಾಡಲಿಲ್ಲ. ಮತ್ತೆ ಸುಮಿ ಅಕ್ಕ ಹೇಳಿ ಅರುಣ್. ಹೇಳಬೇಕು ಅಮ್ಮು ಮತ್ತು ವಿಶೇಷ. ಮಳೆ ಜೋರಾಗಾದರೆ ಬೆಂಗಳೂರಲ್ಲಿ ಯಾವ ಊರು? ನಾನು ಬಂದಿದ್ದೆ ಬೆಂಗಳೂರಿಗೆ. ಅರುಣ್ ಸರ್ ಮನೆ ಕಂಪ್ಲೀಟ್ ಆಯಿತಾ? ಮನೆ ಕಟ್ತಾಯಿದ್ರಲ್ವಾ? GML ಕೂಡ ಕಟ್ತಾಯಿದ್ರು. GML ಇದ್ದೀರಾ? GML ಅಂತೆ, ಮತ್ತು ಯಾರು ಅರ್ಜುನ್ ಅಂತೆ, ಅರುಣ್ ಅಂತೆ, 3 ಮನೆ ಆಗ್ತಾಯಿತ್ತು. ಯಾರದ್ದು ಫಸ್ಟ್ ಆಗ್ತದೆ ಗೊತ್ತಿಲ್ಲ. ನಾಲ್ಕು ಮಂಡೆ ಉಂಟು. ಓನ್ಲಿ 4 ಮಂಡೇಸ್. ಲೈವ್ ಅಂದರೆ ಸ್ವಲ್ಪ ಆದರೂ ಅವರ್ ಸಿಗ್ತದೆ, ಇಲ್ಲಾಂದರೆ ವ್ಯೂಸ್ ಬರಲ್ಲಲ್ಲ, ಕಾಯಬೇಕು. ನೀವು
ಹೇಳಬೇಕು ಸುಮಿಸೀಸ್, ದುಬೈನಲ್ಲಿ ಇದ್ದೀರಾ? ನಮ್ಮದೇನು ಬೆಂಗಳೂರಿನಲ್ಲಿ ನಮ್ಮದೇನು ರೂಮಿನೊಳಗೆ ಕೂತ್ಕೊಳ್ಳೋದು, ಏನಿಲ್ಲ ವಿಶೇಷ ಎಲ್ಲ. ಇಲ್ಲೊಬ್ಬರು ಹೇಳ್ತಿದ್ದಾರೆ. ದುಬೈನಲ್ಲಿ ಎಂತ ಉಂಟು ವಿಶೇಷ? ಅಡುಗೆ ಮಾಡೋದು, ತಿನ್ನೋದು, ವಿಡಿಯೋ ಮಾಡೋದು ಇಷ್ಟ ಆಯಿತು. ಇವತ್ತು ರಜೆ ಎಲ್ಲ ಹೋಗಲಿಲ್ಲ ಹೊರಗೆ. ನೀವು ತಿರುಗೋದಿಲ್ವಾ ಬೆಂಗಳೂರಲ್ಲೆಲ್ಲ? ತುಂಬ ಜನ ಇರ್ತೀರಲ್ಲ ಬೆಂಗಳೂರಲ್ಲಿ, ಬರಬೇಕು ಒಂದು ಸಲ, ಮೀಟ್ ಮಾಡಬೇಕು ಎಲ್ಲರನ್ನು. ನಂದು ಸ್ವಲ್ಪ ಲೇಟು ಆಗುತ್ತೆ ಮಂಜು ಬ್ರೋ. ಮಮತಾ ಮೇಡಮ್ ನಿಮ್ಮದು ಬೆಂಗಳೂರು ಹೌದಂತ ಹೇಳಿದ್ರಲ್ವ? ಎಲ್ಲ ಬೆಂಗಳೂರಿನವರು ಜಾಸ್ತಿ ಇದ್ದಾರೆ ಎಲ್ಲ. ಒಂದು ಪ್ಲೇಸ್ ಹೇಳಬೇಕು, ಅಲ್ಲಿಗೆ ಎಲ್ಲರೂ ಬರಬೇಕು, ಎಲ್ಲರೂ ಒಂದೇ ಪ್ಲೇಸಲ್ಲಿ ಸಿಗಬೇಕು. ಅಕ್ಕ ಸ್ವಲ್ಪ ಸೌಂಡ್ ಕೊಡಿ ಅಕ್ಕ. ಸೌಂಡ್ ಬರ್ತದೆ ಈಗ ನೋಡಿ. ಸ್ಪೀಕರ್ ಇದ್ದರೆ ಕೊಡಿ ಅರುಣ್. ಲೂಸಿಸ್ ಓಕೆ. ಅರುಣ್ ಹೇಳುವಾಗ ಹೇಳಿ ಹೋಗಿ. ಓಕೆ ಬಂತು ಅರುಣ್ ಸರ್ ತುಂಬ ಮುಗ್ಧ. ಹೌದೌದು ನಿಜವಾಗಿ. ಅಕ್ಕ ಅಕ್ಕ ಅಂತ ಕರಿತಾ ಇರ್ತಾರೆ ಎಲ್ಲರನ್ನು. ನೀವು ಕೂಡ ಮುಗ್ಧ ಮಂಜು, ಬೇರೆಯವರ ಥರ ಅಲ್ಲ ನೀವು, ತುಂಬ ಒಳ್ಳೆಯವರು. ಥ್ಯಾಂಕ್ಸ್ ಬ್ರದರ್. ಒಳ್ಳೆಯವರಿಗೆ ದೇವರು ಏನಾದರೂ ಮಾಡ್ತಾ ಇರ್ತಾರೆ ಅಲ್ವಾರು? ಜಗಳ ನಾನು ನೀನು ವಿಚಿತ್ರ. ಬೆಂಗಳೂರು ಚೇಂಜ್ ಮಾಡಲ್ಲ. ಫೋಟೋ ಕೆಲಸ ನೋಡಿ, ಅಮ್ಮದ್ದು ಸಪೋರ್ಟ್ ನೋಡಿ, ಹಾಗೆ ಬರಬೇಕು ಜಾಸ್ತಿ. ಹ್ಞೂ ಎಲ್ಲ ಹಾಕಿ. ಉಡುಪಿಗೆ ಬನ್ನಿ. ಯಾಕೆ ಬೆಂಗಳೂರು ಬಿಟ್ಟು ಬರಲ್ವಾ? ಭವ್ಯ ಜಯರಾಮ್, ಲಾಂಗ್ ಬ್ಯಾಕ್. ಎಷ್ಟು ದಿನ ಆಯ್ತಪ್ಪ ನೋಡಿ. ದಿನ ಅಲ್ಲ, ತಿಂಗಳೇ ಆಯಿತು, ತಿಂಗ್ಳುಗಟ್ಟಲೆ. ವಾಯ್ಸ್ ಕೇಳಿಸ್ತಿಲ್ಲ. ಗಂಟ್ಲು ಸರಿ ಮಾಡುವುದಾ? ಹಾಯ್ ಭವ್ಯ ಅಕ್ಕ. ಭವ್ಯಕ್ಕೆ ಲೈವ್ ಮಾಡಿಲ್ಲ, ವಿಡಿಯೋ ಮಾಡಲ್ಲ ಏನು? ವಾಚರ್ ಎಲ್ಲ ಲೆಸ್ ಆಗೋದಿಲ್ವಾ ಭವ್ಯ? ಏನೆಲ್ಲ ಸ್ಟಾಪ್ ಮಾಡಿದ್ದೀರಿ? ಹ್ಞೂ ಅಕ್ಕ ಹೇಳ್ತಿದ್ದಾರೆ. ಮಾಡಿದ್ದೀರೇನು? ನನಗೆ ಬರಲಿಲ್ಲ. ಹಾಯ್ ಅರುಣ್ ಹೇಳ್ತಿದ್ದಾರೆ. ಸ್ಕೂಲ್ ಕೆಲಸ, ಗಂಡ ಹೆಂಡತಿ ಎಲ್ಲ ಹಾಕಿ ಇಂದ. ಭವ್ಯ ಮತ್ತೆ ಸಮಾಚಾರ? ಮೈಸೂರಿದ್ದಂದು ನೋಡಿದೆ ವಿಡಿಯೋ, ಆನಂತರ ನೋಡಲಿಲ್ಲ. ಹಾಕಿದ್ದೀರಾ ಇಲ್ಲೋ ಅದು ಗೊತ್ತಿಲ್ಲ. ದಿನ ಹಾಕಿದರೆ ಅದು ಬರ್ತಾ ಇರ್ತದಲ್ಲ. ಬಿಸಿ ಇದ್ದೀನಿ ಅಕ್ಕ. ಹೌದಾ? ಮಧ್ಯದಲ್ಲಿ ಏನಾದರೂ ಹಾಕ್ತಾ ಇರಬೇಕು, ಇಲ್ಲಾಂದರೆ ಲೆಸ್ ಆಗ್ತದೆ ಹೇಳ್ತಾರಲ್ವ. ನಂದು ಹಾಗೆ ಆಗಿತ್ತು, 2 ತಿಂಗಳು 3 ತಿಂಗಳೆಲ್ಲ ಗ್ಯಾಪ್ ಇತ್ತು ಮುಂಚೆ. ಹಾಯ್ ಅಮ್ಮ ಅಕ್ಕ, ಹೇಗಿದೆ ನಿಮ್ಮ ಜೀವನ ಚಕ್ರ ಇವತ್ತು ಅಕ್ಕ? ಹಾಕಿದ್ದೀನಿ. ಹೌದಾ? ಹಾಕಿದ್ದೀರಾ? ನೋಡ್ತೀನಿ. ಸತ್ಯಾಗೆ ಬೆಲೆ ಇಲ್ಲ. ಹೌದು ನಿಜ. ದುಬೈಯಿಂದ ಬರುವಾಗ ಡಬ್ಬ ತನ್ನಿ ಸುಮಿಸೀಸ್. ಮರಿಬೇಡಿ ಮತ್ತೆ. ಎಷ್ಟು ಬೇಕು ನಿಮಗೆ ಡಬ್ಬ? ಇಲ್ಲಿ ತುಂಬ ಉಂಟು. ಅಕ್ಕ ಹೇಳಿ, ಎಲ್ಲಿ ಹೋಗಿದ್ರಿ ಇಷ್ಟು ದಿನ ಅಕ್ಕ? ಬ್ಯುಸಿ ಅಂತೆ. ಏನು ಬ್ಯುಸಿ? ಮನೆ ಕೆಲಸ ಆಯ್ತಲ್ಲಿ ಬ್ಯುಸಿಯಾ? ತಿರುಗಾಡೋದಾ? ಏನು ಬ್ಯುಸಿ? ಬೆಲೆ ಇಲ್ಲ. ಗೊತ್ತಾಯ್ತು. ಸತ್ಯಕ್ಕೆ ಬೆಲೆ ಇಲ್ಲ. ಎಲ್ಲೂ ಇಲ್ಲ, ಮೈಸೂರಿನಲ್ಲೇ ಇದ್ದೀನಿ. ಹೌದಾ? ಚಾನಲೆಲ್ಲ ಅಷ್ಟು ಕಷ್ಟಪಟ್ಟು ಲೈವ್ ಮಾಡಿ ಈಗ ಸುಮ್ಮನೆ ಕೂತಿದ್ದೀರಲ್ವ, ಏನಾದರೂ ಹಾಕಿ. ನನ್ನ ಜೀವನ ಚಕ್ರ ತುಂಬ ಚೆನ್ನಾಗಿದೆ ಅರುಣ್ ಬ್ರದರ್ ಹೇಳ್ತಿದ್ದಾರೆ. ಇಲ್ಲ ಮಂಜು, ನೋಡ್ಕೋಬೇಕು ಹೇಳ್ತಿದ್ದಾರೆ.
ಇಷ್ಟು ಟೈಮ್ ಎಷ್ಟು ಆಯಿತು? 6:45 ಮೇಲಾಯಿತು. ಕತ್ಲಾಗಲಿಲ್ಲ ಇನ್ನು, ನೋಡಿ, ಕತ್ಲಾಗಲಿಲ್ಲ. ಮತ್ತೆಂತ ಮಾತಾಡಿ, ಇನ್ನು ವಿಶೇಷ ಭವ್ಯ? ತರ್ಟಿ ಮಿನಿಟ್ಸ್ ಆಯಿತು ನಾನು ಬಂದು. 30 ಮಿನಿಟ್ಸ್ ಆಯಿತಾ? ಜಾಸ್ತಿ ಆಗಲಿಲ್ಲ. 6 ಗಂಟೆಗೆ ಬಂದಿದ್ದೆ, 30 ಮಿನಿಟ್ಸ್ ತೋರಿಸ್ತಾ ಉಂಟು. ಮೆಸೇಜ್ ಬರಲಿ, ಹೇಗಿದೆ? ಮತ್ತೆ ಮಾತಾಡಿ ಶೆಟ್ರು. ಆಫ್ಟರ್ ಲಾಂಗ್ ಟೈಮ್ ಅಂತಿದ್ದಾರೆ GML. ಹೌದು. ಹಾಯ್ ಆಂಟಿ. ಬಂದ್ರಾ? ವಾಚ್ ಅವರು ಜಾಸ್ತಿ ಆಗ್ತಿಲ್ಲ ಕವಿ, ಏನು ಮಾಡೋದು? ವ್ಯೂಸ್ ಬರ್ತಿಲ್ಲ ಒಂದು ಸೈಡ್. ಅರುಣ್ ಹೇಗಿದ್ಯಾ ಕೇಳ್ತಿದ್ದಾರೆ ಭವ್ಯ. ನಮಗೆ ಭಯ ಲೈವ್ ಬರೋಕ್ಕೆ. ಯಾಕೆ ಮಂಜು, ಭಯ ಯಾಕೆ? ಅಯ್ಯೋ ದೇವ, ತೋರಿಸಿದಲ್ವಾ ನೈಟಿಗೆ ಕವಿ ಲೈವ್ ಮಾಡ್ತಾರೆ, ಅವರ ಮುಖ ನೋಡ್ತಾ ಇರಿ. ಜುಮ್ಕೆಲ್ಲ ಹಾಕೊಂಬರ್ತಾರೆ ಅವರು. ಅದನ್ನೇ ನೋಡಿ ನೀವು. ನಮಸ್ತೆ GML ಹೇಳ್ತಿದ್ದಾರೆ. ಹಲೋ, ಮೈಕ್ ಚೆಕ್ 1 2 3. ಚೆಕ್ ಚೆಕ್ ಚೆಕ್. ನನಗೆ ಬ್ಲೂ ಫಾಕ್ ಇಲ್ಲಾಂದರೆ ಹೋಗ್ತೀನಿ. ವಾಪಸ್ಸು ಹೊಂಟೋಗ ಮಗಳೇ. ಹೋಗಿ ಹೋಗಿ ವಾಪಸ್ ಹೊಂಟೋಗಿ. ಯಾಕಿಲ್ಲ ಬರ್ತಿಲ್ಲ? ವೈಟಿ ಸ್ಟಾಪ್ ಮಾಡಿದ್ದೀರಾ ಹೇಗೆ? ಹೌದು, ತುಂಬ ಅಪರೂಪ. ಚೆನ್ನಾಗಿದ್ದೀವಿ, ನೀವು ಹೇಳ್ತಿದ್ದಾರೆ. ಕವಿ ಕವಿ ವಾಪಸ್ ಹೊಂಟೋಗಿ ಮಗಳೇ. ಭವ್ಯಕ್ಕ ಚೆನ್ನಾಗಿದ್ದೀನಕ್ಕ, ನೀವು ಅಕ್ಕ ಹೇಳ್ತಿದ್ದಾರೆ. ಹೋಗೋ ಎನಿಮಿ, ನಿಂಗೆ ಬ್ಲೂ ಇಲ್ಲ, ನನಗೆ ಪಿಂಕ್ ಇಲ್ಲ. ನಡಿ ಹೋಗೋಣ. ಎನಿಮಿ ಕಾಣ್ತಿಲ್ವಾ ನಿಂಗೆ ನಾನು? ತಲೆ ಕೆಟ್ಟೋಯ್ತು. ಯಾಕೆ ಮಂಜು, ಏನಾಯಿತು? ಪ್ರಾಬ್ಲಮ್ ಫಸ್ಟ್ ಹೇಳಿ. ಏನಾದರೂ ಮಾಡಲಿಕ್ಕೆ ಆಗೋದಾದರೆ ಮಾಡುವ ನಾವು. ಚೆನ್ನಾಗಿದ್ದೀನಿ ಹೇಳ್ತಿದ್ದಾರೆ. ಸ್ವರನೇ ಬರ್ತಿಲ್ಲ ಅವರು. ಏನು ನನ್ನ ಲೈವಲ್ಲಿ ನನಗೆ ಸ್ವರನೇ ಬರ್ತಿಲ್ಲ. ಹೆದರಿಕೆ ಆಗ್ತದ ಅಂತ ಮಂಜು ಜೊತೆಯಾಗಿ. ಅಕ್ಕ ಊಟ ಆಯ್ತಾ ಅಕ್ಕ? ಥ್ಯಾಂಕ್ ಯು. ಕವಿ ಉಮಿಯನ್ನು ಕರೀರಿ, ಉಮಿ ಲತಿಯನ್ನು ಸ್ವಲ್ಪ ಕರೀರಿ, ಮಜಾ ಇರುತ್ತೆ. ಇವರೆಲ್ಲ ಮಾತಾಡೋದೆಲ್ಲ ತುಂಬ ಕಮ್ಮಿ. 8:30 ಆಯ್ತಲ್ವಾ? ಯಾಕೆ ಕೇಳ್ತಿದ್ದಾರೆ. ಬರ್ತಾರೆ ಬ್ಲೂ ಕೊಡಿ. ಊಟ ಇನ್ನೂ ಇಲ್ಲ ಅರುಣ್ ಬ್ರದರ್, ನಿಮ್ಮದು ಹೇಳ್ತಿದ್ದಾರೆ. ಎಲ್ಲಿ ಹೋದರು ಕವಿ? ಫ್ರಾಕ್ ತಗೊಂಡು ರೆಂಟ್ ಕೊಟ್ಟದೆ ಹೋಗಿಬಿಟ್ರು ನೋಡಿ. ಇಲ್ಲಕ್ಕ, ಹೇಗಿದೆ ನಿಮ್ಮ ಜೀವನ ಚಕ್ರ? ಯಾರಿಗೆಲ್ಲ ಕೇಳ್ತೀರಿ ಅದರ ಅರುಣ್? ಜೀವನ ಚಕ್ರ ಚಕ್ರನೇ ಚಕ್ರ. ನಾಳೆ ನಮ್ಮ ಲೈವ್ ಇದೆ, ಬನ್ನಿ ಭವ್ಯ. ಮಾರ್ನಿಂಗಾ? ಎಷ್ಟು ಗಂಟೆಗೆ? ದೇವರೇ, ನಾನು ಹೇಳೋದೇ ಲೇಟ್.
ನೀವು ಮಾತಾಡಿ ಸುಮಿಸಿಸ್ ಕವಿಸಿಸ್ ಲೈವ್ನಲ್ಲಿ ಕಾಮಿಡಿ ಮಾಡ್ತೀನಿ. ಅದು ಬೇರೆಯವ್ರ ಲೈವ್ನಲ್ಲಿ ಮಾತ್ರ ಟೈಪು, ನಮ್ಮ ಲೈವಲ್ಲಿ ಆಗಲ್ಲ. ನೀವು ಬೇಕಲ್ಲ ಕಾಮಿಡಿ ಮಾಡಲಿಕ್ಕೆ, ನೀವು ಮಾಡಿದ್ದು ಓದೋದು. ಇಲ್ಲಿ ಯಾರೂ ಕಾಮಿಡಿ ಮಾಡ್ತಿಲ್ಲ, ನಾನು ಹೇಗೆ ಕಾಮಿಡಿ ಮಾಡಲಿ? ಹ್ಯಾಪಿ ಬರ್ಡೇ ಶಿವಣ್ಣ ಸರ್. ಯಾರು ಶಿವಣ್ಣ ಇಲ್ಲಿ? ನೀನು ಎಲ್ಲಿ ಇದ್ದಿ ಎಂತ? ನೀನು ಎದ್ರಲ್ಲ ಬಿಡಿ ಸುಮಿ ಹಾಕ್ಕೊಂಡು ಮಲಗಿರ್ತೀಯ? ಹೌದು, ನಾನು ಎದ್ದಿರಲಿಲ್ಲ, ನಾನು ಹೇಳೋದು ಲೇಟ್ ನಾಳೆ. ನೀವು ಎಷ್ಟು ಗಂಟೆಗೆ ಹೇಳಿ? ಅಮ್ಮ ಅಕ್ಕ ನಿಂಗೆ ಹೇಳ್ತಿದ್ದಾರೆ. ಎದ್ದಿರಲ್ಲ ಸುಮಿ. ಹೌದು, ಬಿಯರ್ ಕೊಟ್ಟರೆ ಕುಡಿತೀನಿ, ಇವತ್ತು ಕುಡಿದರೆ ನಾಳೆ ಅಲ್ಲೇ ಪೆಂಗ. ಮತ್ತು ನಾನ್ ವೆಜ್ ಮಾಡಬೇಕು, ಕೆಲಸ ಎಲ್ಲ ಮತ್ತೆ ಆಗಬೇಕು. ಕವಿ ಎಲ್ಲಿ ಹೋದರು ಫ್ರಾಕ್ ತಗೊಂಡು? ಸುಮಿ ಮೇಡಮ್ ಟೀಸ್ ಮಾಡ್ತಾ ಇದ್ದಾರೆ GML ಸರ್. ಇಲ್ಲ ಬಿಡಿ. ಹಾಯ್, ಯಾರು ಹೇಗಿದ್ದೀರಿ? GML ಬ್ರದರ್ ಅಂತ ನಗ್ತಿದ್ದಾರೆ. ಹಾಯ್ GML ಹೇಳ್ತಿದ್ದಾರೆ. ಜಾಯ್ನ್ ಆಗೋಕ್ಕೆ ಹೇಳ್ತೀನಿ. ಯಾರನ್ನ? ನನ್ನನ್ನು? ನೀವು ಬಂದ್ರಿ ಹೋದ್ರಲ್ವ? ಕಾಫಿ ಆಯಿತಾ? ಕವಿ ಎಲ್ಲಿ ಹೋದ್ರಿ ಮಾರೈತಿ? ಕೇಕ್ ಉಂಡಾ? ಕೇಕ್ ಕೊಡಿ ಅಂದು ನನ್ನ ಬರ್ಡೇಗೆ ಕೊಡ್ತಾರಂತೆ, ನೋಡಬೇಕು. ಯಾರಿಗೆಲ್ಲ ಇದು ಅರುಣ್? ಜ್ಯೂಸು, ಬಿಯರು, ಬೇಬಿ ಬಾಟ್ಲೆಲ್ಲ ಕಳಿಸಿದ್ದಾರೆ. ಏನು ಸ್ಪೆಷಲ್ ಇವತ್ತು ಕೇಕ್? ನನಗೆ ಇದು ಬ್ಲ್ಯಾಕ್ ಫಾರೆಸ್ಟ್ ಬೇಕಾಯ್ತಾ? ಇನ್ನೂ ಇಲ್ಲ, ನಿಮ್ಮದು GM ಹೇಳ್ತಿದ್ದಾರೆ. ಏನು 6, 7? ಮತ್ತು ಯಾರು ಆಯಿತಾ ಕೇಕ್ ಮಾಡಿ? ಲಿಂಕ್ ಹಾಕಿದ್ದಾರೆ ಭವ್ಯ, ಕನೆಕ್ಟ್ ಆಗಿ. ನಿಮ್ಮ ವಾಯ್ಸ್ ಸೂಪರ್ ಇರ್ತದೆ, ನನಗೆ ಖುಷಿ ಆಗೋದು ನಿಮ್ಮ ವಾಯ್ಸ್, ಭವ್ಯ ವಾಯ್ಸ್ ಕೇಳಲಿಕ್ಕೆ. ಹಾಯ್ ಅರುಣ್ ಬ್ರದರ್, ಹೇಗಿದ್ದೀರಾ? ಊಟ ಆಯಿತಾ? ಇಲ್ಲ ಅಂತೆ, ಅವರದ್ದು ಲೇಟ್ ಊಟ ಅಲ್ಲ ಅರುಣ್? ಈಗ ಎಷ್ಟಾಯ್ತು ಗಂಟೆ? 8:30 ಅಕ್ಕ ಅಂತ ಹೇಳ್ತಿದ್ದಾರೆ ಅರುಣ್. ಹಾಯ್ ಭವ್ಯ ಸೇಸ್, ನಿಮ್ದಾಯ್ತಾ ಆರು ಊಟ? ಏನು ಅಡುಗೆ? ವೆಜ್ ಇದೆಯಾ ನಾನ್ ವೆಜ್ ಇದೆಯಾ? ಇಲ್ಲ ಅರುಣ ಅಕ್ಕ, ಇಲ್ಲ ಅರುಣ ಅಕ್ಕ ಹೇಳ್ತಿದ್ದಾರೆ. ಏನು ಸ್ಪೆಷಲ್ ಇಲ್ಲ GML, ನಿಮ್ಮದು ಹೇಳ್ತಿದ್ದಾರೆ. ನಮ್ಮ ತುಳುನಾಡು ಟಾಪ್ 1. ಯಾವುದರಲ್ಲಿ ಟಾಪ್ 1? ಹ್ಞೂ ಅಕ್ಕ ಹೇಳ್ತಿದ್ದಾರೆ. ಮತ್ತು ಮಾತಾಡಿ. ತುಂಬ ಬೋರ್ ನನ್ನ ಲೈವ್, ಅದಕ್ಕೆ ನಾನು ಬರೋದಿಲ್ಲ. ಬೋರು ನನ್ನ ಲೈವ್, ನನಗೆ ಬೋರ್ ಆಗ್ತದೆ. ಬೋರ್ 8 ಮಂಡೆ ಇದೆ. ಭಯ ಏನಕ್ಕೆ ಗೊತ್ತಿಲ್ಲ ಮಂಜು, ನಿಮಗೆ ಕೂಡ ಭಯ ಆಗ್ತದಲ್ವ? ಅರುಣ ಅಕ್ಕ, ಹೇಗಿದೆ ನಿಮ್ಮ ಜೀವನ ಚಕ್ರ? ಅರುಣ್ ಮತ್ತು ಅರುಣ GML ಜಾಯ್ನ್ ಆಗಿ ಹೋದರು. ಸ್ವಲ್ಪ ಜಾಯ್ನ್ ಆಗಿ ಲಿಂಕ್ ಹಾಕೋದು ಹೇಳಿಕೊಟ್ಟು ಹೋದರು. ಗೊತ್ತಿತ್ತು ನನಗೆ, ವಾಟ್ಸಪ್ಪಲ್ಲಿ ಇತ್ತಲ್ಲ. ನೀವು ಬನ್ನಿ ಯಾರು, ಸ್ವಲ್ಪ ಮಾತಾಡಿ, ನಿಮ್ಮ ವಾಯ್ಸ್ಗೆ ಎಲ್ಲರೂ ಬರ್ತಾರೆ. ಬನ್ನಿ, ನೀವು ತಗೊಳ್ಳಿ ಸುಮ್ಮನೆ ಊಟ ಮಾಡಿ ಬರ್ತೀನಿ.
ಓಕೆ, ಕವಿ ಲೈವಲ್ಲಿ ಬರ್ತೀರಾ? ಇನ್ನು ಪ್ರೆಸ್ಸೇ ಆಗೋದಿಲ್ಲ ರಿಮೂವ್ ಮಾಡಲಿಕ್ಕೆ. ಓಕೆ ಆಯಿತು. ನಿಮ್ಮದು ಜಾಸ್ತಿ ಆಗಲಿಲ್ಲ ರೆಂಟ್, ಆಯಿತಾ? ಬೇಡ, ಫ್ರೀ ನಿಮಗೆ. ಚೆನ್ನಾಗಿದೆ ಇವತ್ತು. ನಿಮಗೆ ಹೇಗಿತ್ತು ಇವತ್ತು ಹೇಳ್ತಾರೆ. ಅಕ್ಕ ಜೋರಾಗಿ ಮಾತಾಡಿ ಅಕ್ಕ. ಏನು ಉಂಟು ಮೆಸೇಜಲ್ಲಿ ಜೋರಾಗಿ ಮಾತಾಡಲಿಕ್ಕೆ? ಮೆಸೇಜೇ ಕಮ್ಮಿ ಇದೆ. ಯಾಕೆ ಅಕ್ಕ? ಅಮ್ಮು ಜಾಯ್ನ್ ಆಗಿ 2 ಸಾಂಗ್ ಹಾಕೋಣ. ನಮ್ಮ ರಮ್ಮಿ ಬಂದರು, ರಮ್ಮಿಗೆ ಫ್ರಾಕ್ ಕೊಡಲಿಲ್ಲ. ನಮ್ಮ ಕವಿ ನೋಡಿ ಫ್ರಾಕ್ ಕೇಳಿ ಬರಲೇ ಇಲ್ಲ, ಹೋಗೇ ಬಿಟ್ಟು ವಾಪಸ್. ಹೈ ರಮ್ಯ ಮೇಡಮ್ ಹೇಳ್ತಿದ್ದಾರೆ ಶೆಟ್ರು. ಹೈ ರಮಕ್ಕ, ಊಟ ಆಯಿತಾ? ನಾನು ನೋಡೇ ಇಲ್ಲ ಲೈವ್ ಬಂದಿರೋದು. ಹೌದು, ಮೊಬೈಲ್ ಓಪನ್ ಆದರೆ ಗೊತ್ತಾಗ್ತದೆ ಅಲ್ವಾ, ಯೂಟ್ಯೂಬ್ ಓಪನ್ ಇಲ್ಲ ಅಂದರೆ ಹೇಗೆ ಗೊತ್ತಾಗ್ತದೆ? ಹಾಯ್ ರಮ್ಯ ಸಿಸ್, ಹೇಗಿದ್ದೀರಾ? ಇಡೀ ದಿನ ಮೊಬೈಲಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಹಾಯ್ ಶೆಟ್ಟಿ ಬ್ರದರ್. ನಮ್ಮ ಆರು ವಾಯ್ಸ್ ಮತ್ತು ರಮ್ಯ ವಾಯ್ಸ್ ಸೂಪರ್. ಸ್ಪೀಕರ್ ಬೇಕಂತಲೇ ಇಲ್ಲ. ವೀರ ಧೀರ ಅಳಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನನ್ನದು, ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಸೆಲೆ ನಿನ್ನದು. ನಾನು ಸಾಂಗ್ ಅಲ್ಲ, ಅದು ಖಾಲಿ ಓದೋದು ಅಷ್ಟೇ, ಸಾಂಗ್ ಬರಲ್ಲ. ಸಾಂಗ್ ಬೇಕಾದರೆ ಕವಿ ಲೈವ್ಗೆ ಹೋಗಬೇಕು. ಮತ್ತು ರಮ್ಮಿ, ಅಡುಗೆ ಎಲ್ಲ ಆಯಿತಾ? ಅಕ್ಕ ಒಂದು ಸಾಂಗ್ ಹಾಕ್ಕೊಂಡು ಬರ್ತೀನಿ ಅಕ್ಕ. ಅಯ್ಯೋ ನನಗೆ ಬರಲ್ಲ ಸಾಂಗ್. ಸುಮ್ಮನೆ ಅವರು ತುಂಬ ಮುಗ್ದೆ, ಅವ್ರ ಮನಸ್ಸು ನೋಯಿಸ್ಬಿಡಿ. ಮಂಜುಗೆ ಸಿಟ್ಟು ಬರ್ತದೆ ನೋಡಿ ಈಗ. ಬಂತು ನೋಡಿ, ವಯಸ್ಸೇ ವಯಸ್ಸು ಈಗ. ಒಬ್ಬ ನೋಡಿ, ಕಿವಿ ಮುಚ್ಕೊಳ್ಳಿ. ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಎಸ್ ಎಸ್ ಎಸ್, ಕೇಳಿಸ್ತಾ ಇದೆ. ಸುಮಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹೌದೌದು. ಯಾರು ಕೇಳಿಸ್ತಾ ಇದೆಯಾ? ನಿಧಾನ ಕೇಳಿಸ್ತಾ ಇದೆ. ಇಲ್ಲ ಇಲ್ಲ, ಗಟ್ಟಿಯೇ ಉಂಟು. ಹೌದಾ? ಹಾಂ, ಜೋರಾಗಿ ಉಂಟು. ನನಗೆ ಜೋರಾಗಿ ಉಂಟು, ಅವ್ರಿಗೆ ಗೊತ್ತಿಲ್ಲ. ಕೇಳಿಸ್ತಾ ಇದೆ. ಹೌದಾ? ಇಲ್ಲಿ ಯಾರು ಒಳ್ಳೆ ಹಾಡು ಹಾಕಿದ್ದಾರೆ, ಅದಕ್ಕೆ ಬಂದೆ. ಹಾಂ ಹೇಳಿ. ವೀರ ಧೀರರಾಳಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನನ್ನದು, ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಕಲೆ ನಿನ್ನದು, ಕರುನಾಡ ತಾಯಿ ಸದಾ ಚಿಮ್ಮಲಿ. ಈ ಪುಣ್ಯ ಭೂಮಿ. ಒಳ್ಳೆ ಸಾಂಗ್ ಹಾಕಿದ್ದು. ಹೈ ರಮ್ಯಕ್ಕ, ಊಟ ಆಯ್ತಕ್ಕ? ಅಕ್ಕ ಒಂದು ಸಾಂಗ್ ತಗೊಂಡ್ ಬರ್ತೀನಿ ಅಕ್ಕ ಅಂತ ಹೋದ್ರು ಅರುಣ್ ಬ್ರದರ್. ಸುಮಿ ಅವರು ತುಂಬಾ ಮುಗ್ದೆ, ಅವರು ಮನಸ್ಸು ನೋಯಿಸಬೇಡಿ ಅಂತ ಹೇಳ್ತಿದ್ದಾರೆ ಶೆಟ್ರು. ಹೂ ಬ್ರೋ ಅಂತಿದ್ದಾರೆ ಅರುಣ್. ಕೇಳಿಸ್ತಾ? ಹಾ ಕೇಳಿಸ್ತಾ ಇದೆ. ಹ್ಞೂ ಅಕ್ಕ ಅಂತ ಹೇಳ್ತಿದ್ದಾರೆ. ಹಾಯ್ ರಮ್ಯಾ ಅಂತಿದ್ದಾರೆ. ಆಯ್ತಾ ಅಕ್ಕ ಅಂತ ಹೇಳ್ತಿದ್ದಾರೆ. ಯಾಕೋ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹ್ಞೂ ಅಕ್ಕ, ಎಕೋ ಇದೆ. ಎಕೋ ಬರ್ತಾ ಇದೆ ನನಗೂ ಕೂಡ, ಯಾಕಂತ ಗೊತ್ತಿಲ್ಲ. ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಮ್ಯೂಟ್ ಮಾಡಿದೆ ನಾನು. ಓಕೆ ಓಕೆ. ಅರುಣ್ರು ಒಳ್ಳೆ ಹಾಡು ತಂದ್ರಿ ಮಾತ್ರ, ಸೂಪರ್ ಇತ್ತು ಅದು ಹಾಡು. ಸುಮಿಸಿಸ್, ನೀವು ಹಾಡ್ಬೋದಿತ್ತು. ಯಾರಾದ್ರೂ ಜೊತೆ ಹಾಡಿದ್ರೆ ಸ್ವಲ್ಪ ಬರ್ತದೆ ರಾಗ, ಇಲ್ಲಾಂದ್ರೆ ಇಲ್ಲ. ಹೇಳಿ ಹೇಳಿ.
ಯಾರಾದ್ರೂ ಜೊತೆಗೆ ಹಾಡಿದ್ರೆ ಸ್ವಲ್ಪ ಬರ್ತದೆ ರಾಗ, ಇಲ್ಲಾಂದ್ರೆ ಬರಲ್ಲ. ನಿಮ್ದು ಮ್ಯೂಟ್ ಮಾಡಿ ನೋಡಿ, ಪೂರ್ತಿ ಸಾಂಗ್ ತಂದ್ರು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಅದರಿಂದ ಮುಂದಕ್ಕೆ ಸ್ವಲ್ಪ ರಾಗ ಬರಲ್ಲ. ಜೀವತಂತಿ ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮದು. ಇದರಿಂದ ಸ್ವಲ್ಪ ರಾಗ ಬರಲ್ಲ, ಮೇಲೆ ಹೋಗ್ಬೇಕು. ಕರೆಕ್ಟ್. ಇದರಿಂದ ಮುಂದಿಂದು ಅಲ್ಲಿದೆ ಅನ್ಸುತ್ತಲ್ಲ. அப்துல் அஹமத் பந்த்ரு, ஹாய், சாப்பிட்டாச்சா எல்லாரும்? சாப்பிட்டாச்சு பிரதர், நீங்க சாப்பிட்டீங்களா? நீங்க என்ன சாப்பாடு சாப்பிட்டீங்க? எல்லாரும் எப்படி இருக்கீங்க? எல்லாரும் நல்லா இருக்கோம் பிரதர். நீங்க எப்படி இருக்கீங்க ಅಬ್ದುಲ್ ಬ್ರದರ್? ಸ್ವರ ಲೋ ಇದೆ. ಸ್ವರ ಲೋ ಇದೆ. ಹೌದು ಶೆಟ್ರೆ. ಹಾಯ್ ಅಬ್ದುಲ್, ವೆಲ್ಕಮ್ ಟು ದುಬೈ ಲೈವ್ ಅಂತ ಇದ್ದಾರೆ SK ಸುಮ್ಮಿ ಸಿಸ್ಟರ್. ಹಿಂಗೆ ಚಿಕನ್ ಸಿಸ್ಟರ್ ಅಂತ ಹೇಳ್ತಿದ್ದಾರೆ. ಓ, ಚಿಕನ್ உங்களுக்கு? ಸೂಪರ್ ಸೂಪರ್. SK, ಐ ಆಮ್ ಆಲ್ಸೋ ದುಬೈ ನೌ ಅಂತ ಹೇಳ್ತಿದ್ದಾರೆ ಅಬ್ದುಲ್. ಮಂಜು ಅಂತ ಹೇಳ್ತಿದ್ದಾರೆ. ಪ್ಲೇಸ್ ವೇರ್ ಯು ಫ್ರಮ್ ದುಬೈ? ಸುಮ್ಮಿ, ನಾನು ಎಕ್ಸಿಟ್ ಆಗ್ತೀನಿ, ನೀವು ಮಾತಾಡಿ. ಒಂದು ಸಾಂಗ್ ಬಂತು ನೋಡಿ, ಅದನ್ನ ಹಾಡಿ ಹೋಗಿ. ಇದನ್ನ ಹಾಡೋಗ್ಬೇಕಾ? ನೀವು ಮ್ಯೂಟ್ ಮಾಡಿ. ಓಕೆ. ಆಕಾಶದಿಂದ ಧರೆಗಿಳಿದರಂಭೆ, ಆಕಾಶದಿಂದ ಧರೆಗಿಳಿದರಂಬೆ, ಇವಳೇ ಇವಳೇ ಚಂದನದ ಗೊಂಬೆ, ಇವಳೇ ಇವಳೇ ಚಂದನದ ಗೊಂಬೆ, ಚೆಲುವಾದ ಗೊಂಬೆ ಚಂದನದ ಗೊಂಬೆ. ಇದರಿಂದ ಮುಂದಕ್ಕೆ ಸ್ವಲ್ಪ ರಾಗ ಕಷ್ಟ. ಬಂಗಾರದಿಂದ ಬೊಂಬೆಯನ್ನು ಮಾಡಿದ, ಚಂದಿರನ ಕಾಂತಿಯ ತನುವಲ್ಲಿ ತುಂಬಿದ, ತಾರೆಯ ಅಂದ. ಇಲ್ಲಿಂದ ಬರಲ್ಲ, ಇಲ್ಲಿಂದ ರಾಗ ಬರಲ್ಲ ಅರುಣ್ ಬ್ರದರ್. ನೀವು ಹಾಕಿದ್ರಿ ಫುಲ್ ಹಾಡು, ಆದ್ರೆ ನನಗಿದ್ದು ರಾಗ ಬರಲ್ಲ. ರಾಗ ಇಲ್ದೆ ಹಾಡಿದ್ರೆ ಒಂಚೂರು ಚೆನ್ನಾಗಿರ, ಅಟ್ಲೀಸ್ಟ್ ಒಂಚೂರಾರು ಮ್ಯಾಚ್ ಆಗ್ಬೇಕಲ್ಲ. ಫುಲ್ ಹಾಡುಗಳು ಪದಗಳು ಬಂದ್ರೂ ಇದು ರಾಗ ಬರೋದಿಲ್ಲ ಅದು. ಏನೋ ಕಮ್ಮಿ ಇದೆ. ಹೌದು ಮಂಜು ಬ್ರದರ್, ಶೆಟ್ರೆ, ಕಮ್ಮಿ ಇದೆ ಸಪೋರ್ಟ್.
ನಡೆದಾಗ ನೀನು ಮೈಮಾಟವೇನು ಆಲಚ್ಚಿನಾದಕ್ಕೆ ಮೈ ಮರೆತು ಹೋದೆನು ಕಣ್ಣಲ್ಲಿ ಹೊಂಗನಸು ನೂರಾರು ಕಂಡೆನು ಕನಸಲ್ಲಿನ ಕರಗಿ ಹೋದೆನು ಆ ಹೊಂಗೆ. ಮಂಜು ಇದ್ದಾರೆ ಶೆಟ್ಟಿ ಬ್ರದರ್ ಅಕ್ಕ ಅರುಣ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಹಾಡ್ ಹಾಕಿದ್ದಕ್ಕೆ. ಬೇಜಾರಾಗಬೇಡಿ, ಬೇಜಾರೆಂತದೂ ಇಲ್ಲ ಶೆಟ್ರೆ. ಇದರ್ ಶೈ ಕಮ್ ಕರ್ತಾ ಹೇ. ಓಕೆ ಸುಮ್ಮಿ. ಅರು ಅಕ್ಕ ಊಟ ಆಯ್ತಾ? ಊಟ ಇನ್ನ ಆಗಿಲ್ಲ ಅರುಣ್ ಬ್ರದರ್, ಮಾಡ್ಬೇಕು. ನಿಮ್ದು ಊಟ ಆಯ್ತಾ? ಹೇಗಿದ್ದೀರಾ ಈಗ ನೀವು? ಓಕೆ ಸುಮ್ಮಿ, ಬಾಯ್ ಬಾಯ್. ಬಾಯ್ ಯಾರು, ಥ್ಯಾಂಕ್ ಯು. ಮತ್ತೆ ಹೋಗೋದು ಡೌಟು. ನಾಳೆ ಶೂಟಿಂಗ್ ಇದೆ, ಹೋಗೋದು ಡೌಟ್. ಯಾಕೆ? ಚೆನ್ನಾಗಿದ್ದೀನಿ ಅಕ್ಕ. ಯಾಕೆ ಮಂಜು? ಶೂಟಿಂಗಲ್ಲಿ ನಿಮಗೆ ಎಂಥ ಕೆಲಸ? ಆ್ಯಕ್ಟ್ ಮಾಡ್ತೀರಾ ನೀವು? ಒಂದು ತಕ್ಕಲೆ ಶಾರ್ಟ್ ಮೂವಿ ಇಷ್ಟೊಂದು ಬ್ಯುಸಿ. ಹೌದು, ನಿಮಗೆ ಎಂಥ ಕೆಲಸ ಹೇಳಿದೆ ಮೂವಿಯಲ್ಲಿ? ಏನಾದರೂ ಕೆಲಸ ಇದೆಯಾ ಅಲ್ಲಿ ನಿಮಗೆ? ಐ ಆಮ್ ನಾಟ್ ಕಮ್ ಎವ್ರಿ ಟೈಮ್ ಲೈವ್, ಸೊ ಐ ವಿಲ್ ಗಿವ್ ಮೈ ನಂಬರ್. ज्वाइन करो मेरा चैनल को. ಮಂಜು ನನ್ನ ಚಾನಲ್ ಲಿಂಕ್ ಹಾಕಿ ಆಯಿತಾ? ನನಗೆ ಅದೆಲ್ಲ ಬೇಡ ಕೊಡೋದು. ನೀವು ಸ್ವಲ್ಪ ಲಿಂಕ್ ಹಾಕಿ, ಜಾಯ್ನ್ ಆಗಲಿ. ಪಲ್ಲವಿ ಮೇಡಮ್ ಅಕ್ಕ ಅಲ್ಲೇ ಇರುತ್ತೆ ಅಕ್ಕ. ಊಟ ಮಾಡಿ ಆಯ್ತಾಯ್ತು, ಊಟ ಮಾಡಿ. ಯಾರು ಏನು ಸ್ಪೆಷಲ್ ಇವತ್ತು? ಅಡುಗೆ ಮಾಡ್ತಿದ್ದೀನಿ. ಯಾರು ಏನು ಸ್ಪೆಷಲ್ಲು ರಮ್ಮಿ? ಚಿಕನ್ ಫ್ರೈ, ಪೂರಿ. ವಾ ವಾ ವಾ, ನನಗೆ ಬೇಡ ಆಯಿತಾ? ನಾಳೆ ಗಿಡಿ ತಿಂತೀನಿ. ಮಂಜು ಸ್ವಲ್ಪ ಯಾರಾದರೂ ಲಿಂಕ್ ಹಾಕಿ ನಂದು. ಅವನು ಸ್ವಲ್ಪ ಜಾಯ್ನ್ ಆಗಿ, ಮತ್ತೇನೇನೋ ಕೇಳ್ತಾನೆ. ಓಕೆ ರಮ್ಯ ಕಾಳ್ತಿದ್ದಾರೆ. ಚಿಕನ್ ಪಾಯಿ 3 ಮಂಡೇ ಉಂಟು. ಒಂದು 5-6 ವಾಚರ್ ಕೂಡ ಬರೋದಿಲ್ಲ ನನಗೆ ಇವತ್ತು. चाटिंग मैसेज कमी आपका नाम एसके, मेरा चैनल का नाम सुमी दुबई व्लॉग सर्च करो. सुमी दुबई SUMI, सुमी दुबई व्लॉग सर्च करो, आएगा देखो. ये चैनल पे है ना, वही चैनल है ना मेरा. लिंक यार्ದು ಲಿಂಕ್? ನಂದಾ? ಜಾಯಿನ್ ಲಿಂಕ್ ಅಲ್ಲ. ಓಕೆ ಓಕೆ, ಅದು ಅಲ್ಲಿ ಲೈವ್ಗೆ ಬಂದಿದ್ದಾನೆ. ಲಿಂಕ್ ಗೊತ್ತಾಗೋದಿಲ್ಲ ಅವನಿಗೆ, ಚಾನಲ್ ಗೊತ್ತಾಗೋದಿಲ್ವ? ರಾಗಿ ಮುದ್ದೆ ಅನ್ನ ಸಾರು. ಓಕೆ ಓಕೆ, ರಾಗಿ ಮುದ್ದೆ ಮತ್ತು ಅನ್ನ ಸಾರು. ಗಂಜಿ ಒಂಚೂರು ಅಂದಿಲ್ಲ ಗ್ಯಾಸ್. ಮತ್ತು ಯಾರು ಮಾತಾಡೋರು ಯಾರೂ ಇಲ್ಲ. ಊಟದ ಟೈಮ್ ಈಗ ಅಲ್ವಾ?
ರಮ್ಯಾ ಮೇಡಮ್ ಬ್ಯುಸಿ, ತಮಿಳ್ನಾಡು ಅಕ್ಕ ಹೇಳ್ತಿದ್ದಾರೆ. ಯಾರು ಕೇಳಿದರು? ಮತ್ತೇನು ವಿಶೇಷ? ಮೆಸೇಜ್ ಮಾಡಿ ಮಂಜು, ಮೆಸೇಜ್ ಮಾಡಿ ಮಂಜು. ಶೆಟ್ಟಿ ಬ್ರದರ್ ಅಡುಗೆ ಮಾಡ್ತಿದ್ದೀನಿ, ಪೂರಿ ಮಾಡ್ತಿದ್ದಾರಂತೆ. ನನಗೆ ಪೂರಿ ಕೊಡಿ ರಮ್ಯಾ, ಚಿಕನ್ ಬೇಡ. ಬೈತಾರೆ. ಯಾರು ಯಾರು ಮಂಜು? ಯಾರು ಬೈತಾರೆ? ಡ್ಯಾಡಿಯಾ? ಯಾಕೆ ಬೈತಿದ್ದಾರಾ? ಯಾಕೆ ಮಂಜು? ನಿಮಗೆ ಮತ್ತು ನಿಮ್ಮ ಡ್ಯಾಡಿಗೆ ಸರಿ ಆಯಿತು. ಲೇಲಿ ಪಾಡ್ಗ ಅಂತ ಅಲ್ವಾ? ಲೇಲೆ ಹಾಕಿ ಇಬ್ಬರು. ಡ್ಯಾಡಿ ಬೈತಾರೆ. ಯಾಕೆ ಮಗನಿಗೆ ಬೈತಾರೆ? ಬನ್ನಿ ಬನ್ನಿ, ಬರ್ತೇನೆ ಇಡಿ, ಪೂರಿ ಸಾಕು. ಸುಮಿ ಮೇಡಮ್, ನನ್ನ ಕುಜ ಏನಾಗಿದೆ ನಿಮಗೆ ಶೆಟ್ಟಿ ಅಂತಿದೆ. ಯಾಕೆ ಕುಜ ಅಂತಿದೆ? ನೀರು ಬರ್ತಾ ಉಂಟಾ? ಕುಜ ಅಂದರೆ ಬಾಯಿ ತೋಡುವಾಗ ನೀರು ಬರ್ತದಲ್ಲ, ಅದಕ್ಕೆ ಕುಜ ಹೇಳ್ತಿದ್ದಾರೆ. ಅದೆಲ್ಲ ಬ್ಲೂ ಇಟ್ಕೊಂಡು ಹೋಗಿದ್ದಾರೆ, ನೋಡ್ತಾ ಇದ್ದೇನೆ ನಾನು. ಅಬ್ದುಲ್ ಪೋಯ. ಮತ್ತೆ ಇಲ್ಲಿ ಮಾತಾಡುವವರು ಯಾರೂ ಇಲ್ಲ, ನಾನು ಏನು ಮಾಡಲಿ? ಹೋಗಲ್ಲ. 58 ಮಿನಿಟ್ಸ್ ತೋರಿಸ್ತದೆ. ಯಾಕೆ 1 ಅವರ್ ಆಯಿತು ಬಂದು? ಟೈಮ್ ಕಮ್ಮಿ ತೋರಿಸ್ತಾ ಉಂಟು ನನಗೆ. 1 ಅವರ್ ಜಾಸ್ತಿ ಆಯಿತು ಬಂದು. ಇವತ್ತು ಡ್ರಿಂಕ್ಸ್ ಆಗಿದೆ ಏನು ನಿಮಗೆ ಶೆಟ್ಟೆ? ಎಲ್ಲ ಹೋದ್ರು ಏನು ಮಾಡಲಿ? ಬಂದರು ಅರುಣ್. ಊಟ ಆಯಿತಾ ಅರುಣ್? ಮೋಸ್ಟ್ಲಿ ರಕ್ತಾಡ್ ಒತ್ತಾಯ ಅಂದ್ರೇನು ಮಂಜು? ಓಂ ನಮಃ ಶಿವಾಯ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಒತ್ತಡ ಏನಾಗೆಂದರೆ ಅರುಣ್ಗೆ ಅರ್ಥ ಆಯ್ತಾ? ಎಂತ ಕೆಮ್ಮು? ಅದು ಗಂಟಲು ಕೆರೆತ, ಗಂಟಲು ಕರ ಹೇಳುದು, ಅದೇ ಕೆಮ್ಮು ಬರ್ತಾ ಉಂಟು. ಡ್ರಿಂಕ್ಸ್ ಆಗಿದೆ ಮಂಜು. ಇವತ್ತು ಮಾಡಿದ್ದೀರಾ ಡ್ಯಾಡಿ ಒಟ್ಟಿಗೆ ಸ್ವಲ್ಪ? ಒಂದು 30-60 ಏನಾದರೂ? ನಿಮ್ಮದೊಂದು 30 ಹೋದರೆ ಸರಿ ಆಗ್ಬೋದಾ ಅಂತ ನನ್ನ ಗಂಟ್ಲಲ್ವಾ?
ಸುಮಕ್ಕ ಬ್ಲೂ ಯಾಕೆ ತೆಗ್ದು ನೀವು ಬರಲ್ಲ ಅಂತ ತೆಗೆದು ಬಿಟ್ಟಾರ. ಕೊಟ್ಟೆ ಮತ್ತು ನೀವು ಹೇಳೋದು ಹೋಗ್ತೀರಿ ಕೆಲಸ ಹೇಳಿ ಹೋಗಿದ್ರಿ, ಇನ್ನು ಬರೋದಿಲ್ವಾ ಏನಂತ ತೆಗೆದೆ. ಸಾರಿ, ಐ ಆಮ್ ಸಾರಿ ಅರುಣ್. ಮಂಜು ನೋಡಿ ಬ್ಲೂನೇ ಕೇಳ್ತಿಲ್ಲ ಮಂಜು ಅಲ್ವಾ ಮಂಜು? ಬೇಕಾ ನಿಮಗೆ? ಊಟ ಮಾಡ್ತಿದ್ದೆ ಹೌದಾ? ಲೆಫ್ಟ್ ಆ್ಯಂಡ್ ರೈಟಿಂಗಾ? ಮಾಡಿ ಮತ್ತು ಅದು ಮೇಲೆ ಹೋದರೆ ಮೆಸೇಜ್ ಸಿಗೋದಿಲ್ಲ, ಅದಕ್ಕೆ ವಾಚ್ ಅವರ್ ಕಮ್ಮಿ ಬರ್ತದಂತೆ ಬ್ಲೂ ಇಟ್ಟರೆ, ಅದಕ್ಕೆ ತೆಗ್ದದ್ದು. ಬ್ಲಡ್ ಪ್ರೆಷರಾ? ಅದು ಬರ್ದದ್ದು ರಾಂಗ್ ಆಗಿದೆ ಕನ್ನಡದಲ್ಲಿ, ಅದೇ ಅರ್ಥ ಆಗಲಿಲ್ಲ. ರಕ್ತ ಬರಿಬೇಕಲ್ಲ, ರಕ್ತದ ಒತ್ತಡ. ಓಕೆ. ಸ್ವಲ್ಪ V2 ಚಾನಲ್ ನೋಡ್ತಿದ್ದೀರಾ? V2 ಚಾನಲ್ ಒಮ್ಮೆ ಚಾನಲ್ ನೋಡೋದು ಒಮ್ಮೆ ಲೈವ್ ಬರೋದಾ? ಹೈಡ್ ಮಾಡ್ತಾರೆ ಅಕ್ಕ ಪ್ಲೀಸ್. ಹೌದಾ? ಓಕೆ ತೆಗಿಯಲ್ಲ. ಇಲ್ಲಪ್ಪ, ನನ್ನ ಲೈವ್ಗೆ ಅಂಥವರೆಲ್ಲ ಬರೋದಿಲ್ಲ ಹೈಡ್ ಮಾಡುವವರು. ಬೇರೆ ಐಡಿ ಉಂಟಲ್ಲ ನಿಮ್ಮ ಹತ್ರ? ಒಂದೇ ಐಡಿನ? ಮತ್ತೆ ಶೆಟ್ರೆ ಸ್ವಲ್ಪ ನಾನಿವತ್ತು ಹೊಗೆ ಅಂದರೆ ಏನು ಮಂಜು? ಅರುಣ್ಗೆ ಅರ್ಥ ಆಯ್ತಾ ಹೇಳಿ? ನಾನಿವತ್ತು ಅಡುಗೆ ಇವತ್ತು ವೆಜ್ ರಮ್ಮಿ, ಪಾಲಕ್ ಪನ್ನೀರ್ ಮತ್ತು ಲೇಡೀಸ್ ಫಿಂಗರ್. ಪಾಲಕ್ ಪನ್ನೀರ್ ಒಟ್ಟಿಗೆ, ಲೇಡೀಸ್ ಫಿಂಗರ್ ಸಪ್ರೇಟ್ ಪಲ್ಯ. ಪದಾರ್ಥ ಪಾಲಕ್ ಪನ್ನೀರ್, ಲೇಡೀಸ್ ಫಿಂಗರ್ ಬಾಜಿ, ಚಿಕನ್ ಪೂರಿ ಸೂಪರ್. ಡಯಟಿಂಗಿಗೆ ಪೂರಿ ಸರಿಯಲ್ಲ. ಓಂ ನಮಃ ಶಿವಾಯ, ಜೈ ಶ್ರೀರಾಮ್. ಪೂರಿ ಅಂದರೆ ಇಷ್ಟ ನನಗೆ, ಅದರ ಡೀಪ್ ಫ್ರೈ ಅಲ್ಲ. ಹೊರಗೆ ಆದರೆ ತಿಂತೀನಿ, ಮನೆಯಲ್ಲಿ ಮಾಡೋದಿಲ್ಲ. ಥ್ಯಾಂಕ್ ಯು ಅರುಣ್. ಒಂದು 10 ಅವರ್ಸ್ ಕೂಡ ಬರಲ್ಲ ಇವತ್ತು ನನಗೆ. 6 ಇಲ್ಲಾಂದರೆ 8 ಅವರ್ಸ್ ಬರ್ತದೆ ಅಷ್ಟೇ. ನಮ್ಮ ಶೆಟ್ರು ಮೆಸೇಜ್ ಮಾಡ್ತಿಲ್ಲ. ಏನು ಮಾಡೋದು ನಾನು ಈ ಟೈಮೆಲ್ಲ? ಲಂಚ್ ಟೈಮು, ಡಿನ್ನರ್ ಟೈಮಲ್ಲ, 9 ಗಂಟೆ ಆಯಿತು ಊರಲ್ಲಿ. ಗ್ಯಾಸ್ ಮಾಡಿ ಬರ್ತೀನಿ. ಗುಡ್ ನೈಟ್. ಎಷ್ಟು ಬೇಗ ಮಲಗ್ತೀರಾ? ಕಮಲ್ ಬಂತು ಕರಿಯ. ಲೇಡೀಸ್ ಫಿಂಗರ್ ಅದನ್ನು ಬಿಡಲ್ವ ಮಮ್ಮಿ? ಲೇಡೀಸ್ ಫಿಂಗರ್ಸ್ ಅದು ವೆಜ್ ಅಲ್ವಾ? ವೆಜ್ ಇವತ್ತು ನಮಗೆ. ಯಾಕೆ ವೈನಿ ಇಲ್ಲಿತ್ಯಾ? ಗೋ ಟು ಯುವರ್ ಹೋಮ್. ವೈನಿ ಬ್ಯುಸಿ. ಇರಲಿ ಬಿಡಿ. ಮತ್ತು ಬರ್ಡೇ ಎಲ್ಲ ಗಮ್ಮತ್ತಾಯ್ತಾ?
ನಮಗೇನು ಕೊಡಲೇ ಇಲ್ಲ. ಯಾಕೆ ಕಮಾಲ್ ಹೇಳ್ತಿದ್ದಾರೆ ನೋಡಿ. ಊಟ ಕಮಲ್ ಹೇಳ್ತಿದ್ದಾರೆ. ಏನು ಏನು ಸೌಂಡ್? ಅವರು ಬಾತ್ರೂಮಲ್ಲಿದ್ದಾರೆ, ಸ್ನಾನ ಮಾಡ್ತಿದ್ದಾರೆ. ಓ ಬೆಂಡೆಕಾಯಿ, ಮತ್ತೆಂತ ಎನಿಸಿದ್ದೀರಿ ನೀವು? ಲೇಡೀಸ್ ಫಿಂಗರ್ ಹೇಳಿದ್ದು ನಾನು, ರಮ್ಮಿ ಫಿಂಗರ್ ಅಲ್ಲ. ಗಮ್ಮತ್ತಾಯ್ತಾ ಅಂದರೆ ಜಾಲಿ ಆಯಿತಾ, ಮಜಾ ಮಾಡಿದ್ರಾ ಅಂತ. ಗಮ್ಮತ್ತು ಮಾರ ಹೇಳ್ತೇವೆ ನಾವು ಅಲ್ವಾ ಮಂಜು? ಪಾಟೆಲ್ಲ ಗಮ್ಮತ್ತು ಮಾರ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಅರುಣ್. ಗಮ್ಮತ್ತಂತ ಗೊತ್ತಿಲ್ಲ ನಿಮಗೆ? ಭಾರಿ ಗಮ್ಮತ್ತು ಮಾರ ಪಾರ್ಟಿ ಹೇಳ್ತೇವೆ. ನೀವು ಎಂತೆಂತ ಎನಿಸಿದ್ರಿ ಲೇಡೀಸ್ ಫಿಂಗರಿಗೆ? ವೈನಿ ಮಾದನಿ ಮನೆಗೆ ಹೋಗಿಲ್ವಾ? ಅವ್ರು ಮತ್ತೆ ಇರ್ತಾರಲ್ಲ, 4 ಗಂಟೆ ಏನು ಇರ್ತಾರಲ್ಲ, 4 hours ಹೋದರೆ ಆಯಿತು. ಟೈಮ್ ಇದೆಯಲ್ಲ. ನಾಳೆ ಬರಲ್ಲ ನಾನು, ನಾಳೆಯಿಂದ ಬರಲ್ಲ ನಾನು. ಯಾಕೆ ಮಂಜು? ಏನಾಯಿತು? ಊಟ ಮಾಡಬೇಕು ವೈನಿ, ಅಡುಗೆ ಆಗಿದೆ ಜಸ್ಟ್ ನಿಮ್ಮದು. ಮಂಜುಗೇನಾಯಿತು? ಏನು ಅಡುಗೆ ಕಮಲ್? ಏನು ಮಾಡಿದ್ದೀರಿ? ನೀವೇ ಮಾಡ್ತೀರಾ ಅಡುಗೆ? ಡಬ್ಬ ಕಳಿಸಿದ್ದೀನಿ, ನೋಡಲಿಲ್ವ ನೀವು? ಅಡುಗೆ ಮಾಡ್ತಿದ್ದೀನಿ ಕಮಲ್, ಚಿಕನ್ ಫ್ರೈ ಮತ್ತು ಪೂರಿ ಅಂತೆ. ಹಾಂ, ಚಿಕನ್ ಫ್ರೈ. ನೀವೇನು ಮಾಡಿದ್ದೀರಿ? ಮಂಜು ಯಾಕೆ ಬರಲ್ಲ? ಬೇಜಾರಾಯ್ತಾ? ಅಣ್ಣ ಬಂದಿಲ್ಲ ವೈನಿ? ಕಮಲ, ಅಡುಗೇನು ಕಮಲ್ ಹೇಳಿ? ವಾಟ್ ಅಡುಗೆ? ನಾನ್ ವೆಜ್ ಇದೆಯಾ? ಥ್ಯಾಂಕ್ ಯು ಅರುಣ್. ಅಣ್ಣ ಮನೇಲಿದ್ದಾರೆ, ಮತ್ತೆ ಹೋಗ್ತಾರೆ. ಚಿಕನ್ ಪೂರಿ ಯಾವಾಗ ಬರ್ತದ ಅಂತ ವೆಯ್ಟ್ ಮಾಡ್ತಾರಂತ. ಡಬ್ಬಗಳೇ ಬಂದಿಲ್ಲ ಮಮ್ಮಿ, ಅಲ್ಲೇ ವಿಮಾನ ನಿಲ್ದಾಣದಲ್ಲೇ ರೈಟ್ ಆಗಿದೆ ಅಂತ. ಇಲ್ಲ ನೋಡಿ, ಚಾನಲಲ್ಲಿ ಇದೆ ನೋಡಿ, ನೀವು ಹೇಳಬೇಕು ಯಾವ ಡಬ್ಬ ಬೇಕಂತ. ಡಬ್ಬ ತೋರಿಸಿದ್ದೀನಿ ಒಂದು ನೋಡಿ. ನೆನ್ನೆ ನಿಮ್ಮ ಇದು ಬರ್ತ್ಡೇ ಅಲ್ಲ, ಅದಕ್ಕೆ ಬ್ಯುಸಿ ಅಂತ ಕಾಣ್ತದೆ. ನಾಳೆ ರಜೆ ಉಂಟಲ್ಲ, ನಾಳೆ ಆದರೂ ನೋಡಿ. ಅದು ಖಾಲಿ ಡಬ್ಬ, ಅದಕ್ಕೇನು ರೈಟ್ ಆಗಲ್ಲ. ಎಗ್ ಕರಿ, ಲೆಮನ್ ರೈಸಾ? ನೈಸ್. ಅಲ್ಲೆಲ್ಲ ಅಡುಗೆ ಮಾಡ್ತೀರಲ್ವಾ? ಒಂದು ವಿಡಿಯೋ ಮಾಡಿ ಹಾಕಿ ನಿಮ್ಮ ಚಾನಲಲ್ಲಿ, ನಾವು ನೋಡ್ತೇವೆ. ಅಂಡ ಕರಿ. ಮಂಜು ಇದ್ದೀರಾ? ಯಾರಿಲ್ಲ ಕಮಲಲ್ಲಿ ಮಾತಾಡೋರು. ಏನು
ಆಗ್ತಾಯಿದೆ ಸುಮಿ ಮೇಡಮ್, ನನಗೇನಾಗ್ತಿದೆ ನಿಮಗೆ ಗೊತ್ತು, ನನಗೇನು ಗೊತ್ತು. ಇದ್ದೀನಿ, ಏನಾಗ್ತಿದೆ ಹೇಳಿ. ಡ್ಯಾಡಿ ಒಟ್ಟಿಗೆ ಡ್ರಿಂಕ್ಸ್ ಮಾಡಿದ್ರಾ? ಕಮಲ್ ಇದ್ದೀರಾ? ಕಮಲ್ 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 ಯಾಕೆ ಹೇಳಿದ್ದು ಮಂಜು ನಾಳೆಯಿಂದ ಬರೋದಿಲ್ಲ ಅಂತ? ನೀವೇ ಮಾಡಿ. ಇಲ್ಲಪ್ಪ, ಅಂತ ಮುಂಚೆಲ್ಲ ಈಗ ಇರಲಿಲ್ಲ ನೀವು, ಈಗ ಏನು ಭಾರೀ ರೊಮ್ಯಾನ್ಸ್ ಮೂಡ್. ಡಬ್ಬ ಖಾಲಿ ಇದೆ, ಓಕೆ, ಬಟ್ ಇನ್ನೊಂದು ಡಬ್ಬ ಅಂತ ಶಾಕ್ ಆಗಿ ರೈಡ್ ಮಾಡಿದ್ದಾರೆ. ಪರ್ಮಿಷನ್ ಇಲ್ಲ ಅಂತೆ ಅಷ್ಟೊಂದು ವಿಮಾನದಲ್ಲಿ ತರಕ್ಕೆ. ನಾನು ತರ್ತೀನಿ, ಏನಾಗಲ್ಲ. ಒಂದು ಬಾಕ್ಸಲ್ಲಿ ಖಾಲಿ ಡಬ್ಬಗಳೇ. ಡೇಸಿಂದ? ಹೌದಾ, 15 ಡೇಸಿಂದ ಏನು ಹಾಗೆಲ್ಲ? ಕಾರಣ ಏನು ಅದಕ್ಕೆ? ಏನಾದರೂ ಕಾರಣ ಬೇಕಲ್ವಾ? ವೈನಿ ಅಣ್ಣ ಬಂದಿಲ್ವಾ ಅಂತ ಕೇಳಿದೆ, ಕೇಳಿಸ್ತಾ? ಪೂರಿಯಲ್ಲಿ ಬ್ಯುಸಿ ಇದ್ದಾರೆ. ರಮ್ಮಿ ಕೇಳಿಸ್ತಾ ಇದೆಯಾ? ಮಂಜು ಅವರು ಇಲ್ವಾ ಮನೆಯಲ್ಲಿ? ಅವರಿದ್ರೆ ಬರ್ತಾರೆ, ಅವನಾದರೂ ಇರ್ತಾರೆ ಕೆಲವು ಸಲ. ಇಲ್ವಾ ಅಂತ ಮನೆಯಲ್ಲಿ ಎಲ್ಲ ಕವಿ ಲೈವ್ಗೆ ಹೋಗಿದ್ದಾರೆ. ಫಿಫ್ಟೀನ್ ಡೇಸಲ್ಲಿ ಅಂಥದ್ದು ಏನಾಯಿತು ಮಂಜು? ಸುಮಾ ಬಂದರು, ಹಾಯ್. ನೋಡಿ ಸುಮನನ್ನು ಕೇಳಿ, ಬಾಬಾಜಿ ಎಲ್ಲಿ ಅಂತ. ಹೊರಗಡೆ ಹೋಗಿದ್ದಾರೆ, ಅದೇ ಇಲ್ಲಾದರೆ ಒಂದು ಮೆಸೇಜ್ ಆದರೂ ಬರ್ತಿತ್ತು. ಮಂಜು ಅವರು ಹೇಳ್ತಿದ್ದಾರೆ, ಹಾಯ್ ಸುಮಾ. ಊಟ ಆಯಿತಾ ಸುಮಾ? ತಲೆ ಕೆಟ್ಟು ಹೋಗಿದೆ, ಹೇಗೆ ಅದು, ಯಾಕೆ, ಏನು ಕಾರಣ? ಅಡುಗೆ ಆಯ್ತಾ ರಮ್ಯಾ? ಮಾಡ್ತಿದ್ದಾರಂತೆ ಪೂರಿ. ಹೋಗಿ ಪೂರಿದೆ, ರಮ್ಯ ಮನೆಗೆ ಹೋಗಿ. ಚಿಕನ್ ಪೂರಿ ಅಂತೆ. ನಿಮ್ಮದೇನು ಸುಮಾ? ನೀವೇನು ಮಾಡಿದ್ದೀರಿ? ತಲೆ ಕೆಟ್ಟು ಹೋಗಿದೆ ಮಂಜುಗೆ. ಊಟ ಆಯಿತಾ ಮಂಜು? ಊಟ ಮಾಡಿ, ಸರಿ ಆಗ್ತದೆ. ಕಮಲೇ ಮಗನೇ ಇದ್ದೀರಾ? ಸುಮಾ ಅಡುಗೆ ಆಯಿತಾ? ಏನು ಸ್ಪೆಷಲು? ಆಹಾ, ಜಸ್ಟ್ ಹೋಗಬೇಕು ಅಕ್ಕನ ಅಂದ್ಕೊಂಡೆ. ಚಿಕನ್ ವೈನಿ ಬಂದರು. ಮಾಡ್ತಿದ್ದೀನಕ್ಕ, ಬೇಗ ಮಾಡಿ ರಮ್ಮಿ, ಹಸಿವಾಗ್ತದೆ. ಪೂರಿ ಅದು ತಿಂತೇನೆ. ಚಿಕ್ಕ ವೈನಿ ಬಂದರು ಹೇಳಿದ್ದ? ಓಕೆ, ಜಸ್ಟ್ ಹೋಗಬೇಕು ಕಣ ಅಂದ್ಕೊಂಡೆ. ಚಿಕ್ಕ ವೈನಿ ಬಂದರು. ಊಟ ಆಯ್ತಾ ಕಮಲ್? ನನ್ನ ಹತ್ರನೇ. ಇದು ಮಂಜು ಏನು ಹೇಳ್ತಾರ ನಂಗೆ ಅರ್ಥ ಆಗಲ್ಲ. ಚಿಕ್ಕ ವೈನಿ ದೊಡ್ಡ ವೈನಿ ಅಲ್ಲೇ ಇಟ್ಕೊಂಡು ಏನು ಡವ್ ಮಾಡ್ತೀರಾ? ಅವರು ಅಡುಗೆಯಲ್ಲಿ ಬ್ಯುಸಿ ಇದ್ದಾರೆ. ನೀವು ಎಷ್ಟು ಬೇಗ ಮಾಡಿದ್ರಿ ಕಮಲ್ ಅಡುಗೆ? ಯಾಕೆ ಇಷ್ಟು ಲೇಟ್ ರಮ್ಮಿ ಅಡುಗೆ ಮಾಡಲಿಕ್ಕೆ? ಸಾಯಂಕಾಲ ಮಾಡೋದಿಲ್ವ ಬೇಗ?
ಇನ್ನೂ ಇಲ್ಲ ಸುಮಾ, ವೈನಿ ಮಾಡಬೇಕು ನಿಮ್ಮದು. ಡಬೇನಿಲ್ಲ ಕಮಲ್, ನನ್ನ ಮನೇಲಿದ್ದೇನೆ. ರಮ್ಯಾ ಅವರ ಮನೆಯಲ್ಲಿದ್ದಾರೆ. ಹೌದೌದು, ಒಟ್ಟಿಗಿಲ್ಲ ಅವರು, ಅವರವರ ಮನೆಯಲ್ಲಿದ್ದಾರೆ ಇಬ್ಬರು. ಸುಮಗೇನು ಅಡುಗೆ? ನನ್ನ ಮೇಲೆ ಆಣಿ ಹಾಕು ಹೇಳು ಸುಮಾ ವೈನಿ. $14 ಬಂತು. ಈಗ ಬಂತಾ? ಅಕೌಂಟ್ ನಂಬರ್ ಕೊಡಲಾ? ಅದು ಯಾವ ಆಟನೋ ನಂಗೆ ಗೊತ್ತಾಗಲ್ಲ. ಡಾಲರ್ ಸಿಗೋದು ಅದು ರೂಪಾಯಲ್ಲಿ ಸಿಗೋದಿಲ್ವಾ ನಿಮಗೆ? ಕೊಡಿ, ಆಯ್ತಾಯ್ತು ಕೊಡ್ತೀನಿ. ಇಲ್ಲಿ ಪಬ್ಲಿಕಲ್ಲಿ ಕೊಡೋದಿಲ್ಲ ಆಯಿತಾ? ಎಷ್ಟು ಹಾಕ್ತೀರಿ ಹೇಳಿ? ನಿಮ್ಮ ಅಕೌಂಟಲ್ಲಿದ್ದರೆ ಖರ್ಚು ಮಾಡ್ತೀರಿ ಅದಕ್ಕೆ. ನಿಮ್ಮ ಮದುವೆ ಟೈಮಿಗೆ ವಾಪಸ್. ಇನ್ನಾಣೆಗೂ ನನ್ನ ಮನೆಯಲ್ಲೇ ಇದ್ದೀನಿ ಕಮಲ್. ಸುಮಾ ವೈನಿ, ನೀವು ಕೂಡ ಕನ್ನಡ ಸಖತ್ತಾಗಿ ಟೈಪ್ ಮಾಡ್ತೀರಾ. ನಮ್ಮ ದೊಡ್ಡ ವೈನಿ ಬಂಗಾರ. ರೂಪಾಯಲ್ಲೇ ಸಿಗೋದು. ಓಕೆ ಓಕೆ. ಅದೆಲ್ಲ ಬೇಗ ಕನ್ವರ್ಟ್ ಮಾಡ್ತೀರಲ್ಲ, ದುಬೈ ಮನಿ ಇಂಡಿಯಾಗೆ ಎಲ್ಲ ಕನ್ವರ್ಟ್ ಬೇಗ ಮಾಡ್ತೀರಿ ನೀವು. ಯಾವ ಕಂಟ್ರಿದು ಎಷ್ಟು ಆಗ್ತದೆ ಅಂತ ಕರೆಕ್ಟ್ ಗೊತ್ತಿರ್ತದೆ ನಿಮಗೆ. ದುಬೈ ರೇಟ್ ಎಷ್ಟು ಇವತ್ತಿನದ್ದು ಹೇಳಿ, ನಿಮಗೆ ಗೊತ್ತುಂಟಲ್ವಾ? ಓಕೆ ಓಕೆ, ಒಂದು ಆಣೆ ವೇಸ್ಟ್ ಆಯಿತು ನೋಡುವ ನೀವು. ಡ್ರೀಮ್ ಪ್ಲೇ, ಹೌದಾ? ಅದು ಎಂಥ ಪ್ಲೇ? ಮೊಬೈಲಲ್ಲಿ ಹೇಗೆ? ಮೊಬೈಲಲ್ಲಿ ಆಡ್ತೀರಾ ನೀವು? ಬೆಟ್ಟ ಅಡ್ಡ ಆಡೋದು ನಾನು. ಬೆಟ್ಟ ಅಡ್ಡನ ಮೊಬೈಲಲ್ಲಿ ಆಡೋದಾ? ಯಾರಿದ್ದೀರಿ ಮತ್ತೆ ಕಮಲ್? ಊಟ ಆಯಿತಾ ಮಂಜು? ಯಾವಾಗ ಊಟ? ಲೇಟ್ ಇದೆಯಾ? ನನಗೆ ನಿಮ್ಮ ಚಲನವಲನ ಗೊತ್ತಾಗುತ್ತೆ, ಹೌದಾ? ಹೋಗೋದು ಬರೋದೆಲ್ಲ ಗೊತ್ತಾಯ್ತಾ? ಬೆಕ್ಕಿನಾಗೆ ಅಲ್ವಾ? ಬೆಕ್ಕಿನಾಗೆಲ್ಲ ಗೊತ್ತಾಗ್ತದಲ್ಲ. ಏನಾದರೂ ತಪ್ಪಾಯ್ತಾ ಕಮಲ್? ಇಲ್ಲಪ್ಪ, ಅವ್ರು ಜೋಕ್ ಮಾಡೋದು ಸುಮ್ಮ, ಸೀರಿಯಸ್ ಆಗಬೇಡಿ ಹಾಗೆಲ್ಲ ಅವರು. ಆಯಿತು ಭೋಜನ? ಹೌದಾ, ಬೇಗ ಆಯಿತಾ?
ತಪ್ಪೇನಾಗಲಿಲ್ಲ, ಕರೆಕ್ಟ್ ಇದೆ. ಮತ್ತೆ ಹೇಳಿ, ಯಾರಿದ್ದೀರಿ? ಎಂತ ಕೇಳ್ತಿದ್ದೀರಿ? ಏನಿಲ್ಲ ಮಂಜು, ಊಟ ಬೇಗ ಮಾಡಿದ್ರಾ? ಏನಿದೆ ಊಟ ಇವತ್ತು? ಊಟ ಏನು ಸ್ಪೆಷಲ್ ಇತ್ತು? ಇಲ್ಲ, ನಂದಾಗಲಿಲ್ಲ ಮಂಜು, ಇನ್ನು ಮಾಡಬೇಕು. ಲೈವ್ ಆದಮೇಲೆ ಮಾಡ್ತೇನೆ. ಇವತ್ತು ವೆಜ್ ಅಲ್ಲ, ಅಷ್ಟು ಮೂಡ್ ಬರ್ತಾ ಇಲ್ಲ ಊಟ ಮಾಡಲಿಕ್ಕೆ. ನಾನ್ ವೆಜ್ ಇದ್ದರೆ ಬೇಗ ಊಟ. ಇದು ಆ ಬಿರಿಯಾನಿ ಗೊತ್ತಿತ್ತು, ಒಂಚೂರು ಫ್ರಿಜ್ ಇಟ್ಕೊಳತ್ತೀನಿ, ಒಂಚೂರು ಫ್ರಿಜ್ ಇಟ್ಟಿದ್ದಾಗಿತ್ತೀನಿ. ನಮ್ಮ ವೈನಿಗಳು ಯಾವತ್ತೂ ತಪ್ಪು ಮಾಡಲ್ಲ. ಮೈದ ಇದ್ದಂಗೆ ವೈನಿಗಳು, ನಮ್ಮ ವೈನಿಗಳ ಬಂಗಾರ. ಊಟ ತಂದು ಕೊಟ್ಟರು, ಊಟ ಮಾಡಿ ಆಯಿತು. ಸುಮಕ್ಕ, ಊಟ ಆಯಿತಾ? ನೋಡಿ, ಊಟ ಮಾಡಿ ಬಂದರು ನೋಡಿ ನಮ್ಮ ಅರುಣ್. ಒಂದು ಈರ್ಕೊಳತ್ತಿರತ್ತೆ ಅವು ಬಂದಂತ. ಊಟ ಇನ್ನೂ ಇಲ್ಲ ಅರುಣ್ ಹೇಳ್ತಿದ್ದಾರೆ. ಯಾರು? ಹಸ್ಬೆಂಡ್ ಅದು. ಈಗ ಊಟ ಆಯಿತಾ? ಊಟ ಆಯಿತು ಅಕ್ಕ ಹೇಳ್ತಿದ್ದಾರೆ ಮಂಜು. ಓಕೆ ಅರುಣ್. ಮನೇಲಿ ಏನು ಮಾಡ್ತೀರಿ ಮತ್ತೆ ಅರುಣ್? ಲೈವ್ ಮಾಡೋದಿಲ್ವಾ? ಸುಮಗೇನು ಸ್ಪೆಷಲ್ ಹೇಳಿದ್ರಾ? ನೆನಪೋಯ್ತಾ ಅಂತ ನನಗೆ. ಥ್ಯಾಂಕ್ ಯು ಕಮಲ್ ಹೇಳ್ತಿದ್ದಾರೆ. ಕಮಲ್ ಯಾಕೆ ಅಕ್ಕ ಲೇಟು ಆಯಿತು? ಇಲ್ಲ, 7:45 ಅರುಣಲ್ಲಿ. ಸುಮಿ ಮೇಡಮ್, ನಿಮಗೆ ನಮ್ಮ ಹಸ್ಬೆಂಡ್ ಅದು, ನನ್ನ ಯಜಮಾನರು, ಗಂಡ. ನಾನು ಹೇಳ್ತೀನಿ, ಹೇಳಿ ಮಂಜು, ಹೇಳಿ, ನಾನು ಕೇಳ್ತೀನಿ. ನೀವು ಹೇಳಬೇಕು, ನಾನು ಕೇಳಬೇಕು. ಮಗನೇ, ಇದ್ದೀರಾ ಮಗನೇ? ತೋರಿಸಿ ಮುಖ. ನೀವು ಹೇಳಿ ಫಸ್ಟ್, ಮತ್ತೆ ಮುಖಾಮುಖಿ, ಮತ್ತೆ ಫಸ್ಟ್ ಏನಂತ ಹೇಳಿ, ಮತ್ತೆ ಮುಖ ತೋರಿಸೋದು. ಅರುಣ್, ನಿಮ್ಮ ಮಾವ ಬಂದಿಲ್ಲ, ಕಾಯ್ತಾ ಇದ್ದೀನಿ ಊಟಕ್ಕೆ. ಓ ಹೌದಾ? ಎಲ್ಲಿ ಹೋಗಿದ್ದಾರೆ? ಮಂಜು ಕೂಡ ಇಲ್ಲ ಅಂತೆ, ಇಬ್ಬರು ಒಟ್ಟಿಗೆ ಎಲ್ಲಿ ಹೋಗಿದ್ದಾರೆ? ಅಂತೆ. ಹೌದಾ ಅಕ್ಕ? ಓಕೆ ಅಕ್ಕ. ಮತ್ತೆ ಮಂಜು, ಮುದ್ದೆ ತಿಂದು ಬಂದ್ರಾ? ಮಲ್ಗೋನ್ ಪೋಯ. ಥ್ಯಾಂಕ್ ಯು ಸುಮಾ, ಸಪೋರ್ಟ್ ಮಾಡ್ತಾಯಿದ್ದೀರಿ. 20 ಲೈಕ್ಸ್ ಬಂದಿದೆ. 20 ಜನ ಬಂದು ಲೈಕ್ ಕೊಟ್ಟು ಹೋದರು. ಯಾರು ಮಂಜು ಹಂಗೆ ಮಾಡ್ತಿರೋದು?
ಯಾರು ಮಂಜು? ಅಲ್ಲಿ ಬಿಡಿ, ಅವರೇ ಮಂಗ ಹಾಕ್ತಾರೆ ಮತ್ತೆ. ನಾವೇನು ಮಂಗ ಹಾಕ್ತೇವ? ಮಂಗ ಮಾಡಿದವರು ಮಂಗ ಆಗಲಿ ಅಲ್ವಾ? ಇಲ್ಲಿ ಎಷ್ಟು ಇದೆ? ಎಂತ? ಇನ್ನಂತ ಗೊತ್ತಾಗಲಿಲ್ಲ. ಚಾಟ್ ಒಂದೇ ಉಂಟು, ಮಂಡೆ. ಒಂದು ಮಂಡೆ. ಜಾಸ್ತಿ ಬರಲ್ಲ ನಮ್ಮ ಲೈವ್ ಬಂದರೆ, ಅದಕ್ಕೆ ಬೇಜಾರು. ನಾವು ಹೋದರೆ ತುಂಬ ಟೈಮ್ ಇರ್ತೇವೆ. ಲೈವ್ ಯಾರು ಬರಲ್ಲ ಮಂಜು, ಏನು ಮಾಡೋದು? ಬರ್ತಾರೆ, ಎಲ್ಲ ಬ್ಯುಸಿ ಇರ್ತಾರಲ್ಲ. ಇನ್ನೆಲ್ಲ ಲೇಟ್ ನೈಟಿಗೆ ಫ್ರೀ ಆಗ್ತಾರೆ. ಈ ಟೈಮಿಗೆಲ್ಲ ಬ್ಯುಸಿ, ಊಟ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಎಲ್ಲ ಬ್ಯುಸಿ. ನನಗೆ ಸ್ವಲ್ಪ ಟೈಮ್ ಇತ್ತು, ನಾನು ಬಂದೆ. ನಾನು ಇದ್ದೀನಿ. ಥ್ಯಾಂಕ್ ಯು. ಈಗ 2 ಮಂಡೆ ಬಂತು. ಅರುಣಿಗೆ ಒಂದು ಕೆಲಸ ಕೊಡಿ ನಿಮ್ಮ ಹತ್ರ, ಮಂಜು. ಬೇಕಾ ಅರುಣ್ ಕೆಲಸ? ಕೋಳಮ್ಮ. ಯಾಕೆ ಮಂಜು, ಏನೇನು ಹೇಳ್ತೀರಿ? ನಗ್ತಿರ್ತಾರೆ. ಮಂಜುಗೇನೋ ಆಗಿದೆ ಇವತ್ತು, ಏನೇನೋ ಹೇಳ್ತಾ ಇದ್ದಾರೆ. ಕಳ್ಳಲ್ಲ, ಪೊಲೀಸ್. ನೀವು ಕಳ್ಳ, ಅರುಣ್ ಪೊಲೀಸ್ ಅಲ್ವಾ? ಹೌದಾ? ಹಾಗೆ ಇರಲಿಲ್ಲಲ್ಲ, ಹೇಗಾಯ್ತು ಅದು? ಮನಸ್ಸನ್ನೇ ಕದಿದಲ್ಲ, ಹುಡುಗಿಯರನ್ನೇ ಕದ್ದು ಬಿಡಿ, ಮನಸ್ಸು ಯಾಕೆ ಕದಿತೀರಿ? ಅದು ದೊಡ್ಡ ಕಳ್ಳ ಅದು. ನೀವು ಕಳ್ಳನಾ ಅರುಣ್? ಯಾರೂ ಇಲ್ಲ, ಮೆಸೇಜ್ ಇಲ್ಲ. ತಬಲೆ ಕೊಟ್ಬೇಕು ನೋಡಿ ಇಲ್ಲಿ. ಪಿದಾಯ್ಗೆ ಏನೊಂದು ಯಾವುದು ಸೌಂಡ್? ಪಿದಾಯ್ಗೆ ಏನೊಂದು ಸೌಂಡ್ ಅಂದು ಮತ್ತೆ ವಾವಂತೆ. ನೈಸ್. ಮೂರು ಮಂಡೆ ಇದೆ. ಯಾರಿದ್ದೇವೆ? ಒಂದಿಲ್ಲ ತೆಂಚೂರು ಫೋನ್ ಉಂಡಿರ್ನ ತಾಲಾಪುಚ್ಚಿ ತಾಲಾಪುಚ್ಚಿ ಓಕೆನಾ ಅನ್ಕೊಂಡು ಇಲ್ಲೇ ಇದ್ದಾರೆ ಕಂಪ್ಯೂಟರ್ ಎದುರು.
ಅಂಕಲ್ ಮುಂಚೆನೆ ಮಂದಿ ನೀರು ಇಂಥದ್ದು ವಿಡಿಯೋ ನೋಡ್ತಿದ್ದಾರೆ ಲ್ಯಾಪ್ಟಾಪಲ್ಲಿ. ಹೆಂಗಿದ್ದಾರೆ ಕೇಳಿದ್ದ? ಹುಷಾರಿದ್ದಾರೆ, ಹುಷಾರ್ ಫೈನ್. ನಾನು ಪರೋಡಿ ಅಂದರೆ ವಾಟ್? ಸುಮಿ ಅಕ್ಕ ಟ್ಯಾಬ್ಲೆಟ್ ತಗೊಂಡು ಬಂದೆ. ಓಕೆ ತಗೊಂಡು ಬನ್ನಿ, ಕುಡೀರಿ. ಯಾರು ಇಲ್ಲ ಮಂಜು, ಏನು ಮಾಡೋದು? ಮೆಸೇಜೇ ಬರ್ತಾಯಿಲ್ಲ. ಬಟ್ಟಡು 1 2 3 4 ಇದೆ. ವಟ್ಟಡು ವಾಯ್ಸ್ ಲೋ ಇದೆ, ವಾಯ್ಸಿಗೆ ಇದಿಲ್ಲಲ್ಲ, ಮೆಸೇಜ್ ಬರ್ತಾಯಿಲ್ಲ. ಮ್ಯೂಸಿಕ್ ಜಾಸ್ತಿ ಇದೆಯಾ? ಎಲ್ಲಿ ಮ್ಯೂಸಿಕ್ ಬರ್ತಾ ಇದೆಯಾ? ಹೌದಾ? ಮ್ಯೂಸಿಕ್ ಬರ್ರ ನನಗೆ ಸ್ಲೋದಿಲ್ಲ, ಇರಲ್ಲ, ಕೇಳ್ತಾ ಇಲ್ಲ. ಮ್ಯೂಸಿಕ್ ಬರೋನುಂಡಿಗೆ ಸ್ಲೋದಿಲ್ಲ ಈಗ ಇಯರ್ಫೋನ್ ಸರಿ ಇಜ್ಜ ಅಂತ ಆಗಲಿಕ್ಕೆ ಏನೊಂದು ಕಾಣಲ್ಲ. ಸರಿ ಕನೆಕ್ಟ್ ಹೋಗಲಿ. ಲೌಡ್ ಈ ಥರ ಅಂತ. ಯಾವ ಮ್ಯೂಸಿಕ್ ಅರುಣ್? ಇಲ್ಲ ರಮ್ಯಾ, ಜಸ್ಟ್ ನೀವು ನೋಡ್ತಾ ಇದ್ದೀರಾ ಯಾರೆಲ್ಲ ಇದ್ದೀರಿ ನೋಡುವಂತ ಬಂದದ್ದು ನಾನು. ಮತ್ತೆ ಆಯ್ತಾ ಪೂರಿ? ಒಂದೆರಡು ಮಾತ್ರ ಸಾಕಾಯ್ತು ನನಗೆ, ಜಾಸ್ತಿ ತಿನ್ನಲ್ಲ. ರಮ್ಯ ಅಕ್ಕ ಊಟ ಆಯ್ತಾ ಅಕ್ಕ? ಅರುಣ್ ಪೂರಿ ತಿನ್ನೋದಿಲ್ವಾ? ಮಾಡ್ತಾರೆ ಮನೇಲಿ ಪೂರಿ? ಕಳ್ಳಿ ರಮ್ಯ ಮೇಡಮ್. ಇನ್ನಿಲ್ಲ ಅರುಣ್, ಮಾಡಬೇಕು. ಪೂರಿ ಮಾಡಿದ ಮೇಲೆ ತಿನ್ನಬೇಕು, ಇಲ್ಲದ್ರೆ ಅದು ಇದಾಗ್ತದೆ, ಉಬ್ಬಿದ್ದುಂಟಲ್ಲ ಅಲ್ಲೇ ಕೆಳಗೆ ಹೋಗ್ತದೆ, ಬಲೂನಲ್ಲಿ ಏರ್ ಹೋದಾಗೆ. ಆಯ್ತು ಬನ್ನಿ, ಬನ್ನಿಲ್ಲ ಕಳಿಸಿ, ಇಲ್ಲಿಗೆ ಬರೋಕ್ಕಾಗಲ್ಲ. ಭಟ್ರೆ ನೋಡಲಿಲ್ಲ ಇವತ್ತು, ಯಾವಾಗಲೂ ಫಸ್ಟ್ ಬರ್ತಾರೆ. ನಮ್ಮ ಮನೇಲಿ ಮಾಡೋದು ಕಮ್ಮಿ ಅಕ್ಕ. ಹೌದಾ? ರಾಗಿ ಜಾಸ್ತಿ ಅಲ್ವಾ ಮುದ್ದೆ, ಎಲ್ಲ ಟೈಟ್ ಹುಡುಗರು. ಎಲ್ಲ ಕವಿ ಮನೆಯಲ್ಲಿದ್ದಾರಂತ. ಕವಿಕ ಮನೆ ಊಟ ಮಾಡಿ ಹೋಗ್ಬೇಕು ಸ್ವಲ್ಪ. ಮತ್ತು 5 ಮಂಡೆ ಉಂಟು, ನೋ ಮೆಸೇಜ್, ಎಲ್ಲ ಊಟದಲ್ಲಿ ಬ್ಯುಸಿ. ರಮ್ಯನ ಪೂರಿ ಬರೋ ತನಕ ವೆಯ್ಟ್ ಮಾಡ್ತಿದ್ದೀನಿ ಈಗ ನಾನು.
ಫೇಸ್ಬುಕ್ ಮೆಸೇಜ್ ಇಲ್ಲ, ಅವರದ್ದು ಮೆಸೇಜ್ ಇಲ್ಲ, ಏನಿಲ್ಲ. ಮೌನ ಮಾಡಿಕೊಂಡು ಚುಪ್ಪಾಗಿ ಕೂತಿದ್ದಾರೆ. ಒಂದು ಆಫ್ಟರ್ ಮೌನ ಒಂದೇನು ಬಂದಿದೆ ವಿಡಿಯೋ ಮೌನ ಆದಮೇಲೆ. ಇದು ಮಾಯಾ ಜಗತ್ತು. ಎಸ್ ಮಾಯಾ ಲೋಕ. ಥ್ಯಾಂಕ್ ಯು ಅರುಣ್. ಮಾಯಾ ಲೋಕವಯ್ಯ, ಇದು ಮಾಯಾ ಲೋಕವಯ್ಯ, ಬಂದ್ರೆ ರಮ್ಮಿ ಯಜಮಾನ್ರು ಬಂದರು ನೋಡಿ. ಎಲ್ಲಿ ಹೋಗಿದ್ರಿ? ಪೂರಿ ಮಾಡಿಕೊಂಡು ಕಾಯ್ತಾ ಇದ್ದಾರೆ ರಮ್ಮಿ. ಎಂಥ ಲೋಕವಯ್ಯ ಅದು, ಎಂಥ ಲೋಕವಯ್ಯ ಇದು, ಎಂಥ ಲೋಕವಯ್ಯ. ಹ್ಞೂ ಅಕ್ಕ, ಎಸ್ ಪಿ ಅಕ್ಕ ಸುಳಿವು ಇಲ್ಲ ಅಕ್ಕ. ಹೌದು, ಮೌನ ಮಾಡಿ 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 ಲೈವ್ ಮಾಡಿ ಮಾಡಿ ಮೌನ ಮಾಡಿದರು. ಆಮೇಲೆ ಇಲ್ಲ, ಪತ್ತೆನೇ ಇಲ್ಲ. ಎಷ್ಟು ಕಷ್ಟ ಬಂದಿದ್ರು ಅಂತ ಲೈವ್ ಮಾಡಿ, ಹಗಲು ರಾತ್ರಿ ಲೈವ್ ಲೈವ್ ಲೈವ್. ಯಾರಪ್ಪ ಕಳ್ಳಿ? ಎಲ್ಲಿರ ಮಂಜು ಕಳ್ಳಿ ನೋಡಿ. ಮಂಜು ಬಂದಮೇಲೆ 6 ಮಂಡೆ ಬಂತು, 1 ಲೈಕ್ ಬಂತು. ಊಟ ಮಾಡಿ, ಬೇಗ ಬೇಗ ಪೂರಿ ಮಾಡಿ. ಹಾಯ್ ಮಾವ, ಊಟ ಆಯ್ತಾ? ಯಾರಪ್ಪ ಕಳ್ಳಿ? ನಿಮಗೆ ಒಂದು ಸತ್ಯ ಹೇಳುತ್ತೀನಿ, ಹೇಳಿ ಮಂಜು. ಹಾಯ್ ಅರುಣ್, ಜಪ ಮಾಡ್ತಿದ್ದಾರೆ ಅರುಣ್. ಪೆಂಕ್ 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 ಪೆಂಕ್. ಯಾರು ನಮಸ್ತೆ ಹೇಳ್ತಿದ್ದಾರೆ ನೋಡಿ. ಹಾಯ್ ಮಾವ, ಊಟ ಆಯ್ತಾ ಮಾವ? ಮಾವ 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 ಮಾವ, ಅಕ್ಕ ಮಾವ, ಅಕ್ಕ ಬಾವ. ಏನು ಸತ್ಯ ಅದು ಹೇಳಿಬಿಡಿ. ಮಾಡಬೇಕು ಅರುಣ್. ಎಷ್ಟು ಡಾಲರ್ ಬರುತ್ತೆ ನಿಮಗೆ? ಎಲ್ಲಿಂದ ಡಾಲರ್ ಎಲ್ಲಿಂದ ಬರುತ್ತೆ? ವಾಚವರೇ ಆಗಲಿಲ್ಲ, ಡಾಲರ್ ಎಲ್ಲಿಂದ ಬರುತ್ತೆ? ನೀವು ಕೊಡಬೇಕು ಡಾಲರ್, ನಿಮಗೆ ಸಿಗ್ತದಲ್ಲ, ಅದನ್ನೇ ಕೊಡಿ. ಓಕೆ ಮಾವ. ಡಾಲರ್ ಬರಬೇಕಂದ್ರೆ ನಿಮಗೆ ಆಡಬೇಕದು ಗೇಮ್, ಆಗ ಬರುತ್ತೆ. ಮೌನ ಆದರೆ ಮೌನ ಅದು ವ್ಯೂಸ್ ಮೇಲೆ ಹೋಗುತ್ತೆ. ವ್ಯೂಸ್ ಎಷ್ಟು ಬರ್ತದೆ ಅದ್ರ ಮೇಲೆ. ಯಾಕೆ ಸುಮ್ಮನೆ ಅಕ್ಕ? ಏನು ಕೇಳಿದ್ದೆ ನಾನು ಅರುಣ್, ನೆನಪೋಯ್ತು. ನಾನು ಎಂತ ಕೇಳಿದೆ, ಏನು ಮಾತಾಡಿದೆ ನೆನಪು ಹೋಯ್ತು ನನಗೆ. ನೆನಪು ಬರಲ್ಲ. ಡಾಲರ್ ಆಸೆ ಇಲ್ಲ ನನಗೆ, ಅದೆಲ್ಲ ಇಟ್ಕೊಂಡಿಲ್ಲ. ಅದೆಲ್ಲ ಆಗೋದಲ್ಲ, ಡಾಲರೆಲ್ಲ ಸಿಗೋದು. ಬೇಜಾರಿಲ್ಲಪ್ಪ, ಯಾಕೆ ಬೇಜಾರಿಲ್ಲ, ಮಣ್ಣಿಲ್ಲ, ಏನಿಲ್ಲ. ಹಣಕ್ಕಾಗಿ ಮಾಡ್ತಾಯಿಲ್ಲ ನಾನು, ಜಸ್ಟ್ ಟೈಮ್ ಪಾಸ್. ವ್ಯೂಸ್ ಬಂದರೆ ಖುಷಿ ಆಗ್ತದೆ ಅಷ್ಟೇ. ಅಷ್ಟು ಕಷ್ಟಪಟ್ಟಿದ್ದೀನಿ, ಯಾರು ನೋಡಲ್ಲ ಅಂತ. ವ್ಯೂಸ್ ಬಂದರೆ ಸ್ವಲ್ಪ ಖುಷಿ ಅಷ್ಟೇ, ಮತ್ತೇನಿಲ್ಲ. ಹೌದಾ ಅಕ್ಕ? ಓಕೆ ಅಕ್ಕ.
ನಾನು ಸ್ವಲ್ಪ ಊಟ ತರಲಾ? ನೀವು ಎಲ್ಲಿಗೆ ಹೋಗಬೇಡಿ. ನನಗೆ ಮೋಸ ಮಾಡಿದ್ರು ಯು ಎಸ್ ಎ ಅವರು. ಯಾರು? ಎಲ್ಲಿ ಹೋಯಿತು? ನಾನು ಅಷ್ಟೇ ಅಕ್ಕ ಅಂತಿದ್ದಾರೆ. ಬಟ್ ನಾನು ಮನಸ್ಸು ನೋವು ಆಗುತ್ತೆ ನಿಮಗೆ. ಇಲ್ಲ ಹಾಗೇನಿಲ್ಲ, ಹೇಳಿ. ಮನಸ್ಸು ನೋವು ಆಗೋದಿಲ್ಲ. ನನಗೆ ಮೋಸ ಮಾಡಿದರು. ಯಾರು? ಯಾಕೆ ಮಾಡಿದರು ಮೋಸ? ಜೈ ಶ್ರೀರಾಮ್ ಹೇಳ್ತಿದ್ದಾರೆ ಮಂಜು ಶೆಟ್ಟಿ. ಜಪ ಮಾಡ್ತಿದ್ದಾರೆ. ಹೇಳಿ ಮಂಜು, ಏನು ಬೇಜಾರಾಗಲ್ಲ. ಏನಂತ ಹೇಳಿ, ಬೇಜಾರು ಏನಿದ್ರೆ ಹೇಳಿಬಿಡ್ಬೇಕು. ಕೆಮ್ಮು ಗಂಟಲು ಸರಿಯಿಲ್ಲ. ಕೆಮ್ಮು. ಕಮ್ಮಿ ಊಟ ಮಾಡಿ. ಮಂಜುಗೂ ಬಡಿಸಿ, ನೀವು ಊಟ ಮಾಡಿ, ಮಕ್ಕಳಿಗೆ ಉಣಿಸಿ. ಮಂಜು ಶೆಟ್ಟಿ ಬೇಗ ಊಟ ಮಾಡ್ತೀರಾ? ಫೋನಲ್ಲಿದ್ದಾರೆ. ಏನಾದರೂ ಮಾತಾಡಿ ಮಂಜು, ಫ್ರೀ ಇದ್ದರೆ ಮಾತಾಡಿ. 5 ಜನ ಇದ್ದೀರಾ? ಮಾತಾಡಿ. ಊಟ ಮಾಡ್ತೀರಾ ಮಂಜು?
ಮಾತಾಡಲ್ಲ ಹೆಣ್ಣು ಮಾಡಲಾ ಅಂತ ಅನಿಸಿದ್ವಾ ಕವಿ ಲೈವಲ್ಲಿ. ಆಯಿತಾ ಮಂಜು, ಆರಾಮಿದ್ದೀರಾ? ಅರುಣ್ ಇದ್ದೀರಾ? ಕವಿ ಲೈವಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ನಿಮ್ಮ ಇಷ್ಟ. ನೀವೇನು ಮಾತಾಡೋದಿಲ್ಲಲ್ಲ, ಅದಕ್ಕೆ ನನಗೆ ಬೋರ್ ಆಗ್ತದೆ. ಸಂತು ಬಂದರು ಕರೆಂಟ್ ಚಾರ್ಜ್ ಮಾಡಿ. ಎಷ್ಟಾಯಿತು ಚಾರ್ಜು? ಅದು ನಾನೇ ಕಳಿಸಿದ್ದು. ಊಟ ಆಯಿತಾ ಸಂಜು? ಕರೆಂಟ್ ಚಾರ್ಜ್ ಮಾಡ್ತಿದ್ದೀನಿ ಹೇಳ್ತಿದ್ದಾರೆ. 45 ಆಗಿದೆ, ಹೌದಾ? ಮಾಡಿ ಫುಲ್ ಮಾಡಿ, 1 ಗಂಟೆ ತನಕ ಬರಬೇಕಲ್ಲ. ಯೂಟ್ಯೂಬ್ ಬಿಟ್ಟು ಹೋಗಲ್ಲ 1 ಗಂಟೆ ತನಕ. ಬೇರೆಯವರು ಮುಟ್ಟಬೇಕಲ್ವಾ? ಎಂತ ಏನು ಹೇಳ್ತೀರಿ ಮಂಜು? ಪಡವಲಕಾಯಿ ಸಾಂಬಾರು, ಅನ್ನ, ಮುದ್ದೆ, ತುಪ್ಪ ಕೊಟ್ಟು ತಿಂತೀರಾ? ಪಡವಲಕಾಯಿ ಅಂದರೆ ಅದು ಒಳಗಿದ್ದಿರ್ತದಲ್ಲ ಟೊಳ್ಳು, ಅದರ ಬೀಜ ವೈಟ್ ಕಾಟನ್ ಥರ ಬೀಜ ಇರ್ತದಲ್ಲ, ಅದಾ? ಎಸ್, ಓಕೆ. ನಮ್ಮದು 2 ಪಾನ್ಸಸ್. ಓಕೆ, ಹಾಗಾದರೆ ಬಂದ್ ಮಾಡಿ ಆಯಿತಾ? ಈಗ ಸ್ವಿಚ್ ಆಫ್ ಆಗ್ತದೆ, ಚಾರ್ಜಿಗೆ ಇಟ್ಬಿಡಿ ಆಯಿತಾ? ನಾನು ಎಂಡ್ ಮಾಡ್ತೀನಿ. ಹೆಣ್ಣು ಮಾಡುವಾಗ ಲೈಕಾ? ನಾನು ಎಂಡ್ ಮಾಡ್ತೀನಿ. ರಮ್ಮಿ, ಮಂಜು ಶೆಟ್ರು, ಸಂತು ಡಾರ್ಲಿಂಗ್ ಸಂತು, ಅರುಣು, ಎಲ್ರಿಗೂ ಬಾಯ್. ನಮ್ಮೆಲ್ಲೇ ಹಾಯ್ ಊಟ ಹೇಳ್ತಿದ್ದಾರೆ. ಏನಪ್ಪ ಅಡುಗೆ ಮಾಡ್ತಿದ್ರು, ಊಟ ಮಾಡಿದರೆ ಇಲ್ವಾ ಗೊತ್ತಿಲ್ಲ. ರಮ್ಮಿ, ಎಂಡ್ ಮಾಡ್ತೀನಿ ಈಗ ಆಯಿತಾ? ಅದಕ್ಕೆ ಬ್ಲೂ ತೆಗ್ದೆ, ಎಲ್ಲರದ್ದು ತೆಗಿಬೇಕಲ್ಲ ಬ್ಲೂ. ವಾಚರ್ ಕಮ್ಮಿ ಬರ್ತದಂತೆ. ನೀರು ದೋಸೆನಾ? ನೀರು ದೋಸೆಗೆ ಎಂತ ಕೋರಿ ಸಾರಾ? ಒಳ್ಳೆಯದಾಗ್ತದೆ, ತುಂಬ ಇಷ್ಟ ನನಗೆ ನೀರು ದೋಸೆ, ಕೋಳಿ ಸುಕ್ಕ. ಬಾಯ್, ಗುಡ್ ನೈಟ್. ಮನೆಯಲ್ಲಿ ಮಾಡಿದ್ದಾ ನೀರು ದೋಸೆ? ನಿಮ್ಮ ಕ್ಯಾಟ್ರಿಂಗಲ್ಲಿ ಮಾಡ್ತೀರಾ ನೀರು ದೋಸೆ? ಮೊಟ್ಟೆ ಸಾರು, ಓಕೆ, ಅದು ಸೂಪರ್ ಆಗ್ತದೆ. ಮಾಡಬೇಕು ಸಂತು. ಊಟ ಮಾಡಿ ರಮ್ಯ, ಎಂಡ್ ಮಾಡ್ತೀನಿ ನಾನು ಆಯಿತಾ? ಎಂಡ್ ಮಾಡಲಾ? ಮತ್ತೆ ಅಲ್ಲಿ ಸಿಗುವ ಟೀಚರ್ ಮನೆಯಲ್ಲಿ. ಬಾಯ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಮಂಜು ಸಪೋರ್ಟ್ ಮಾಡಿದ್ದವರೆ ಎಲ್ರಿಗೂ ಥ್ಯಾಂಕ್ ಯು. ಅದೆಂತ ಚಾಕ್ಲೇಟ್ ಪ್ಯಾಕೆಟಾ ಸಂತು ಡಾರ್ಲಿಂಗ್? ಸ್ವಲ್ಪ ಓಪನ್ ಮಾಡಿದ ಹಾಗೆ ಉಂಟು ಚಾಕ್ಲೇಟ್. ಓಕೆ ಅಂತ ಹೇಳ್ತಿದ್ದಾರೆ.
ಚೆನ್ನಾಗಿ ನಿದ್ದೆ ಮಾಡಿ, ಟೆನ್ಷನ್ ಮಾಡಬೇಡಿ. ಗುಡ್ ನೈಟ್ ಎಲ್ರಿಗೂ. ಬಾಯ್ ರಮಿ, ಬಾಯ್ ಮಂಜು, ಬಾಯ್ ಸಂತು, ಬಾಯ್ ಅರುಣ್. ಮಾಡ್ತೀನಿ 1 2 3 ಇದ್ರೆ ಬಾಯ್ ಹೇಳಿ. ಓಕೆ ಬಾಯ್ ಬಾಯ್ ಬಾಯ್. ಬಾಯ್ ಮಂಜು ಬಾಯ್.